ಎಸ್ ನಮಸ್ಕಾರ ವೀಕ್ಷಕರೇ, ಇಂಜಿನಿಯರಿಂಗ್ ಕನಸು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಆದಿತ್ಯ. ಫ್ರೆಂಡ್ಸ್, ಈ ಒಂದು ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು ಸಮುದ್ರ ಅಂತ ಹೇಳ್ಬೋದು. ಇಲ್ಲಿ ಹಲವಾರು ಆಯ್ಕೆಗಳಿವೆ. ಆ ಆಯ್ಕೆಗಳನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ಕೆಲವರಿಗೆ ಗೊಂದಲಮಯವಾಗಿರುತ್ತೆ. ಇಲ್ಲಿ ಯಾವ್ಯಾವ ಕೋರ್ಸ್ಗಳಿದೆ, ಕೋರ್ಸ್ ಅಥವಾ ಸ್ಟ್ರೀಮ್ಗಳಿದೆ, ಇದನ್ನು ಯಾವ ರೀತಿ ನಾವು ಆಯ್ಕೆ ಮಾಡ್ಕೋಬೇಕು, ಇದರ ಸ್ಕೋಪ್ ಏನು, ಇದರಿಂದ ಸಿಗುವಂತಹ ಲಾಭ ಏನು, ಜಾಬ್ ಆಫ್ ರೆಸ್ಪಾನ್ಸಿಬಿಲಿಟಿ ಏನು, ಇದರ ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡೋಕ್ಕಿದ್ದೇವೆ, ನಿಮಗೆ ಮಾಹಿತಿಯನ್ನು ನೀಡೋಕ್ಕಿದ್ದೇವೆ. ಇದು ಇವತ್ತಿನ ವಿಶೇಷ ಇಂಜಿನಿಯರಿಂಗ್ ಕನಸು. ನಾನು ಆದಿತ್ಯ. ಎಸ್ ವೀಕ್ಷಕರೇ, ನಮ್ಮೊಂದಿಗೆ ನಮ್ಮ ಅತಿಥಿಯಾಗಿ ಬಂದಿದ್ದಾರೆ ಪ್ರೊಫೆಸರ್ ಬಾಲಕೃಷ್ಣ ಮದ್ದೋಡಿ, ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್, ಮಣಿಪಾಲ ತಾಂತ್ರಿಕ ಮಹಾವಿದ್ಯಾಲಯ ಮಣಿಪಾಲ್. ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಸುಮಾರು 300ಕ್ಕೂ ಹೆಚ್ಚು ಕ್ಯಾರಿಯರ್ ಗೈಡೆನ್ಸ್ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು, ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸೊ ಇವರೊಂದಿಗೆ ಇವತ್ತು ನಮ್ಮ ಚರ್ಚೆ ಸಾಗುತ್ತೆ. ನಿಮ್ಮಲ್ಲೂ ಕೂಡ ಕೆಲವು ಪ್ರಶ್ನೆಗಳಿದ್ದರೆ ಅದನ್ನು ಇವರ ಹತ್ರ ನೀವು ಕೇಳ್ಬೋದು, ಸಂದರ್ಶನದ ಮೂಲಕ ಕೇಳ್ಬೋದು, ನಿಮ್ಮ ಒಂದು ಗೊಂದಲಗಳನ್ನು ನೀವು ಬಗೆಹರಿಸ್ಕೋಬೋದು ಅಂತ ಹೇಳ್ಬೋದು. ಈಗ ನಮ್ಮ ಅತಿಥಿಗಳ ಹತ್ರ ಮಾತಾಡೋಣ. ಎಸ್ ಸರ್, ಮೊದಲನೇದಾಗಿ ಇಂಜಿನಿಯರಿಂಗ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ವಿಸ್ತಾರವಾಗಿ? ಎಲ್ಲ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಪ್ರಪ್ರಥಮವಾಗಿ ಇವತ್ತಿನ ಯುವ ಜನಾಂಗದಲ್ಲಿ ನಾನು ಏನಾದರೂ ಒಂದು ದೊಡ್ಡ ವ್ಯಕ್ತಿಯಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಥವಾ ನನ್ನ ಜೀವನವನ್ನು ಉತ್ತಮವಾದ ಶಿಕ್ಷಣ ಮುಖಾಂತರ ಜೀವನವನ್ನು ಸಾಗಿಸ್ಬೇಕು ಅನ್ನುವ ಕನಸು ಕಂಡಾಗ ಪ್ರಥಮವಾಗಿ ಆಯ್ಕೆಯಾಗಿ ಬರಬಂಥದ್ದು ಇಂಜಿನಿಯರಿಂಗ್ ಶಿಕ್ಷಣ. ಇಂಜಿನಿಯರಿಂಗ್ ಶಿಕ್ಷಣ ಅಂದ ತಕ್ಷಣ ಕೆಲವೊಬ್ಬರಿಗೆ ಅದು ದೊಡ್ಡ ಬೆಟ್ಟದಾಗಿ ಕಾಣುತ್ತೆ, ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಅದನ್ನು ತುಂಬ ಸಲೀಸಾಗಿ ನಾನು ಮಾಡ್ಬೋದು ಅನ್ನುವ ಒಂದು ಛಲ ಇರುತ್ತೆ. ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು ಸಮಸ್ಯೆಗೆ ಒಂದು ಪರಿಹಾರ ನೀಡುವಂಥ ಒಂದು ಶಿಕ್ಷಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಂತ ಬೇರೆ ಶಿಕ್ಷಣ ಅದಕ್ಕೆ ಪರಿಹಾರ ಅಲ್ಲ ಅಂತ ಹೇಳಿ ಅಲ್ಲ, ಆದರೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಗೆ ವಿವಿಧ ರೀತಿಯಲ್ಲಿ ಸುಲಭ ಮಾರ್ಗದಲ್ಲಿ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಅದು ಇಂಜಿನಿಯರಿಂಗ್ನ ಒಂದು ಶಿಕ್ಷಣ ಅಂತ ನಾವಂತ ಹೇಳ್ತೇವೆ. ನಾವು ಬೇರೆ ಒಂದು ಶಿಕ್ಷಣಕ್ಕೆ ಆಯ್ಕೆ ಮಾಡಿಕೊಂಡಾಗ ಹೆಚ್ಚಿನ ಜ್ಞಾನ ಅಲ್ಲದೇ ಇದ್ದರೂ ಕೂಡ ಅದಕ್ಕೊಂದು ರೀತಿಯಲ್ಲಿ ಅನಾಲಿಸಿಸ್ ಮಾಡುವಂಥ ಒಂದು ವಿಶೇಷವಾದ ಪರಿಣಿತಿ ಯಾರಲ್ಲಿ ಇರ್ತದೆ, ಅವರು ಉತ್ತಮವಾದ ಇಂಜಿನಿಯರ್ಸ್ ಆಗಿ ಹೊರಹೊಮ್ಮುತ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಹಲವಾರು ಒಂದು ಸ್ಟ್ರೀಮ್ಸ್ಗಳಿರುವಂಥದ್ದು, ಮೊದಲು ಇದು ಕೇವಲ ಒಂದು 4-5 ಸ್ಟ್ರೀಮ್ಗೆ ಸೀಮಿತವಾಗಿರುವಂಥದ್ದು. ಈಗ ಹಲವಾರು ಅವಕಾಶಗಳಿದೆ ಸ್ಟೂಡೆಂಟ್ಸ್ಗಳಿಗೆ. ಇದು ಎಫೆಕ್ಟಿವ್ ಅಂತ ಹೇಳ್ತೀರಾ? ಅಂದರೆ ಬಾಧಕನ ಸಾಧಕನ? ನಾವೆಲ್ಲ ಓದ್ತಾ ಇರುವಾಗ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಕಣ್ಣು ಮುಚ್ಚಿಕೊಂಡು ನಮಗೆ ಯಾವುದು ಶಿಕ್ಷಣ ಸಿಗತ್ತೆ ಆ ಶಿಕ್ಷಣವನ್ನೇ ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ನಾವೆಲ್ಲ ಬಂದಿರುವಂಥದ್ದು. ಆದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟವಾದಂಥ ಚಿತ್ರೀಕರಣ ಅವರ ಮುಂದಿದೆ. ನಾನು ಯಾವ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಬೇಕು, ಯಾವ ಗುರಿಯನ್ನು ಇಟ್ಕೊಳ್ಬೇಕು, ಶೈಕ್ಷಣಿಕವಾಗಿ ನಾನು ಯಾವ ರೀತಿಯಲ್ಲಿ ಮುಂದೆ ಹೋದರೆ ನನಗೆ ಉತ್ತಮವಾದ ಉದ್ಯೋಗ ಅದ್ರ ಹಿಂದೆ ಬರುತ್ತೆ ಅನ್ನುವ ಸ್ಪಷ್ಟತೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿಯೂ ಇದೆ, ಪಾಲಕರಲ್ಲಿಯೂ ಕೂಡ ಇದೆ. ಸೊ ಅದರಿಂದ ಇಂಜಿನಿಯರಿಂಗ್ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರು ವಿಶೇಷವಾಗಿ ನಾನು ಹೀಗೆ ನನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದನ್ನು ಸ್ಪಷ್ಟತೆ ಅವರಲ್ಲಿ ಇರ್ತದೆ. ಆ ರೀತಿಯಲ್ಲಿ ಇವತ್ತಿನ ವಿಷಯವನ್ನು ಉತ್ತಮವಾದಂಥ ಆಯ್ಕೆ ಮಾಡಿಕೊಳ್ಳಿಕ್ಕೆ ಪಾಲಕರು ಆಗಿರ್ಬೋದು, ಶಿಕ್ಷಕರು ಆಗಿರ್ಬೋದು, ಹಾಗೂ ವಿದ್ಯಾರ್ಥಿಯು ಕೂಡ ಒಂದು ವಿಮರ್ಶನೆಯಲ್ಲಿ ಅದನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈಗ BE ಆಗಿರ್ಬೋದು, BTech ಆಗಿರ್ಬೋದು, ತುಂಬ ಕನ್ಫ್ಯೂಷನ್ಸ್ ಇದೆ ಸ್ಟೂಡೆಂಟ್ಸ್ಗಳಲ್ಲಿ. ಕೆಲವು PU ಅಲ್ಲಿರುವ ಸ್ಟೂಡೆಂಟ್ಸಲ್ಲಿ BE ಮಾಡೋದಾ BTech, ಏನು ಇದು ಎರಡು ಒಂದೇ ಥರ ಇದೆ ಹೆಸರು, ಆದರೆ ಇದರ ಮಧ್ಯೆ ಇರುವ ನಿಜವಾದ ಡಿಫರೆನ್ಸ್ ಏನು BE ಮತ್ತು BTech ಮಧ್ಯೆ ಇರುವಂಥ? ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬಂದಾಗ AICTEಯ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ನಾಮಿನ್ಕ್ಲೇಚರ್ನಲ್ಲಿ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಅದನ್ನು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಡಿಗ್ರಿಯನ್ನು ಕೊಡ್ತಾರೆ. ಇನ್ನು ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಎಕ್ಸಾಂಪಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಅಥವಾ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ಸು ಅದನ್ನು BTech ಎನ್ನುವ ಒಂದು ನಾಮಿನ್ಕ್ಲೇಚರಲ್ಲಿ ಡಿಗ್ರಿಯನ್ನು ಕೊಡ್ತಾಯಿದೆ. ಸುಲಭ ಒಂದು ಅರ್ಥದಲ್ಲಿ ಹೇಳಿದರೆ ನಾವು ಹಿಂದಿನ ಕಾಲದಲ್ಲಿ ದೋಸೆಯನ್ನು ಮಣ್ಣಿನ ಒಂದು ಕಾವಲಿಯಲ್ಲಿ ಮಾಡ್ತಾಯಿದ್ವಿ. ನಮ್ಮ ಇಂಜಿನಿಯರಿಂಗ್ ಬರ್ತಾ ನಾವು ಹಲವಾರು ಖನಿಜಗಳಲ್ಲ, ಅದು ಐರನ್ನು ಅಥವಾ ಸ್ಟೇನ್ಲೆಸ್ ಸ್ಟೀಲು ಹೇಗೆ ಯೂಸ್ ಮಾಡ್ತೀವಿ. ಇವಾಗ ನಾವು ಅದನ್ನು ಟೆಫ್ಲಾನ್ ಒಂದು ಕೋಟೆಡ್ ಪ್ಲೇಟ್ನಲ್ಲಿ ನಾವು ದೋಸೆಗಳನ್ನು ಮಾಡ್ತೇವೆ. ಹಾಗಾದರೆ ಇದರಲ್ಲಿ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಡಿಫ್ರೆನ್ಸ್ ಏನು ಅಂತ?
ಸಾಮಾನ್ಯ ವಿಜ್ಞಾನಿ, ಎಕ್ಸಾಂಪಲ್ ಒಬ್ಬರು ವಿಜ್ಞಾನಿ, ಸೈನ್ಸಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಏನಾದರೂ ಮಾಡಿದ್ರೆ ಹಿ ಹ್ಯಾಸ್ ಐಡೆಂಟಿಫೈಡ್ ಒಂದು ಖನಿಜ ಒಂದು ಐಡೆಂಟಿಫೈ ಮಾಡ್ತಾರೆ, ಮಿನರಲ್ಸ್ ಲೈಕ್ ಐರನ್ನು ಮತ್ತು ಸ್ಟೇನ್ಲೆಸ್ ಸ್ಟೀಲು. ಅದನ್ನು ನಾವು ಕಾವಲಿಯಾಗಿ ಕೂಡ ಉಪಯೋಗ ಮಾಡ್ತೇವೆ, ಪಾತ್ರೆಗಳನ್ನಾಗಿವೆ. ಸೊ ದಟ್ ಈಸ್ ದ ಇಂಜಿನಿಯರಿಂಗ್ ಮೈಂಡ್ ಅಪ್ಲೈಡ್ ಫಾರ್ ದ ಸೈನ್ಸ್. ಆ ಕಾವಲಿಯನ್ನು ಅಥವಾ ಪಾತ್ರೆಗಳನ್ನು, ಸ್ಟೇನ್ಲೆಸ್ ಸ್ಟೀಲನ್ನು ನಾನು ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು, ಯಾವ ರೀತಿಯಲ್ಲಿ ಡಿಸೈನಲ್ಲಿ ಉಪಯೋಗ ಮಾಡ್ಬೋದು, ಎಲ್ಲೆಲ್ಲಿ ಅಪ್ಲಿಕೇಶನ್ ಮಾಡ್ಬೋದು, ದಟ್ ಈಸ್ ದ ಟೆಕ್ನಾಲಜಿಸ್ಟ್. ಸೊ ಅದೇ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲಿರುವಂಥ ಡಿಫ್ರೆನ್ಸ್. ಇಂಜಿನಿಯರಿಂಗ್ ವಿಲ್ ಬಿ ಏಬಲ್ ಏನು ಮಾಡ್ತಾರೆ ಹೇಳಿದ್ರೆ, ಒಂದು ವಿಷಯದ ಬಗ್ಗೆ ಅದರ ಬಗ್ಗೆ ವಿವಿಧ ಸಂಶೋಧನೆ ಮಾಡ್ತಾರೆ. ಆ ಸಂಶೋಧನೆ ಮಾಡಿದಂಥ ವಿಷಯಗಳು ಎಲ್ಲೆಲ್ಲಿ ಅಪ್ಲಿಕೇಶನ್ಸ್ ಪಾರ್ಟ್ ಉಪಯೋಗ ಮಾಡಿದೆ ಅದನ್ನು ಟೆಕ್ನಾಲಜಿ ಅಂತ ಕರೀತಾರೆ. ಸೊ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೊಂದು ಡಿಗ್ರಿಗಳಿಗೆ ಆ ಒಂದು ನಾಮೆನ್ಕ್ಲೇಚರಿಗೆ ಮಾತ್ರ ಒಂದು ವ್ಯತ್ಯಾಸ ಬಿಟ್ಟರೆ, ಅದರ್ವೈಸ್ ಸಿಲೆಬಸ್ಸು ಮತ್ತು ಎಲ್ಲವೂ ಕೂಡ ಒಂದೇ ರೀತಿಯಾಗಿರ್ತದೆ. ಎಸ್, ಓಕೆ. ಈಗಿನ ದಿನಗಳಲ್ಲಿ ಪೇರೆಂಟ್ಸ್ಗಳು ಆಗಿರ್ಬೋದು, ಒಂದು ಮಗು ಹುಟ್ಟಿದ ಕೂಡಲೇ ನನ್ನ ಮಗ ಇಂಜಿನಿಯರ್ ಅಂತ ಫಿಕ್ಸ್ ಆಗಿ ಹೋಗ್ತಾರೆ. ಆದರೆ ಮಕ್ಕಳು ಇದನ್ನು ಆಪ್ಟ್ ಮಾಡ್ಕೊಳ್ಳುವ ಟೈಮಲ್ಲಿ ಯಾವ ರೀತಿಯ ಒಂದು ಕ್ವಾಲಿಟೀಸ್ ಅವ್ರ ಹತ್ರ ಇರಬೇಕು? ನಾನೊಬ್ಬ ಇಂಜಿನಿಯರ್ ಆಗಬೇಕು ಅನ್ನೋ ಕನಸರಿದ್ದರೆ ಬೇಸಿಕ್ ಒಂದು ಕ್ವಾಲಿಟೀಸ್ ಯಾವ ಥರ ಇರಬೇಕು? ನಾನು ಅದು ಮೊದಲೇ ಹೇಳಿದಾಗೆ, ಶಿಕ್ಷಣಕ್ಕಾಗಿ ನಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ಕಣ್ಣು ಮುಚ್ಚಿ ಆಯ್ಕೆ ಮಾಡ್ಕೊಳ್ಳುವಂಥ ಕಾಲಗಳಿತ್ತು. ಆದರೆ ಇವತ್ತು ವಿದ್ಯಾರ್ಥಿಗೆ ಸ್ಪಷ್ಟವಾದಂಥ ಒಂದು ಚಿತ್ರಣ ಅವರ ಮುಂದಿದೆ. ನಾನೇನಾಗಬೇಕು, ನನ್ನ ಮುಂದಿನ ನಿರ್ದಿಷ್ಟವಾದ ಗುರಿಗಳೇನು, ಆ ಗುರಿಯ ಮುಂದೆ ನಾನು ಏನು ನಿರ್ಧಾರ ಮಾಡಿ ಯಾವ ವಿಷಯದಲ್ಲಿ ನಾನು ಆಯ್ಕೆ ಮಾಡ್ಕೊ, ಅದ್ರ ಬಗ್ಗೆ ಸ್ಪಷ್ಟತೆ ಖಂಡಿತವಾಗಿಯೂ ಇದೆ. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ಇನ್ನೂ ಅದರ ಸ್ಪಷ್ಟತೆಯನ್ನು ಪಡೆದುಕೊಳ್ಬೇಕು. ಯಾಕೆ ಹೇಳಿದ್ರೆ, ನೀವೊಂದು ಗಣಿತದಲ್ಲಿ ಮಗ್ಗಿಗಳನ್ನು ನಾವು ಮೊದಲು ಮಾಡುವಾಗ 8 3 24, 8 8 64 ಆ ರೀತಿಯಲ್ಲಿ ನಾವು ಕಲ್ತಿದ್ದಂಥದ್ದು. ಇವತ್ತು ಅಬ್ಯಾಕಸ್ ಇದೆ, ಅಥವಾ ಬೇರೆ ಬೇರೆಯ ವಿಶೇಷ ರೀತಿಯಲ್ಲಿ ಕಲಿಯುವಂಥ ಸಲಕರಣೆಗಳು ಇವತ್ತು ಟೆಕ್ನಾಲಜಿ ನಮ್ಮ ಮುಂದೆ ಹಲವಾರಿದೆ. ಅದನ್ನು ಗ್ರಹಿಸಿಕೊಂಡು ನಾನು ಯಾವುದರಲ್ಲಿ ನೈಪುಣ್ಯತೆ ಇದ್ದೇನೆ, ಒಂದು ಲೆಕ್ಕವನ್ನು ಕೊಟ್ಟಾಗ ಅತ್ಯಂತ ಸುಲಭದಲ್ಲಿ ವಿವಿಧ ರೀತಿಯ ಮಾರ್ಗದಲ್ಲಿ ನಾನು ಏನಾದರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಆ ರೀತಿಯಲ್ಲಿ ನಾನು ಆಲೋಚನೆ ಮಾಡಿದಾಗ ದೆನ್ ಐ ಕ್ಯಾನ್ ಬಿ ಎ ಗುಡ್ ಇಂಜಿನಿಯರ್. ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿದಾಗ ಆ ಪಾತ್ರೆಯಲ್ಲಿ ಇಷ್ಟು ನೀರು ಕಡಿಮೆ ಇದೆ ಅನ್ನೋದಕ್ಕಿಂತ ಇಷ್ಟು ನೀರು ತುಂಬಿದೆ ಅನ್ನುವ ವಿವಿಧ ರೀತಿಯಲ್ಲಿ ನಾನು ಎಲ್ಲಿ ಅದರ ಬಗ್ಗೆ ನೋಡಲಿಕ್ಕೆ, ಚಿತ್ರಿಸಲಿಕ್ಕೆ ಆಯ್ಕೆ ಮಾಡ್ಕೊಳ್ತೇನೆ, ಆಗ ನನಗೆ ಸ್ಪಷ್ಟತೆ ಇದೆ ಹಿ ಕ್ಯಾನ್ ಬಿ ಎ ಗುಡ್ ಇಂಜಿನಿಯರ್ ಅಂತ. ಸೊ ಇಂಜಿನಿಯರ್ ಆಗಬೇಕಿದ್ರೆ ಅವರಲ್ಲಿ ಏನಾದರೂ ಒಂದು ವಿಶೇಷತೆಯನ್ನು ಇರಬೇಕು. ಈಗ ಎಕ್ಸಾಂಪಲ್ ನಾವು ನೋಡ್ತೇವೆ, ಸಣ್ಣ ಮಕ್ಕಳ ಹತ್ರ ನೀವೇನಾದರೂ ಹೀಗೆ ಹಾಳಾಗಿದೆ ಹೇಳಿದ ತಕ್ಷಣ ಕೆಲವೊಬ್ಬರಲ್ಲಿ ಅವ್ರಿಗೆ ಗೊತ್ತಿಲ್ಲದಂತೆ ಸ್ಪಾನರ್ಗಳನ್ನು ತಗೊಂಡು ಬಿಚ್ಚುವಂಥದ್ದು, ಅಥವಾ ಸ್ಕ್ರೂ ಡ್ರೈವರ್ಗಳನ್ನು ಬಿಚ್ಚುವಂಥದ್ದು, ಟೈಟ್ ಮಾಡುವಂಥದ್ದು, ರಿಪೇರಿ ಮಾಡುವಂಥದ್ದು. ಆ ರಿಪೇರಿ ಮಾಡಿದಾಗ ಸಕ್ಸಸ್ಸನ್ನು ಅದನ್ನು ಕಂಡಾಗ ಸೊ ಹಿ ಕ್ಯಾನ್ ಬಿ ಎ ವೆರಿ ಗುಡ್ ಇಂಜಿನಿಯರ್. ಸೊ ಅದನ್ನು ನಾವು ಮಕ್ಕಳಲ್ಲಿ ಕಂಡುಹಿಡಿಬೇಕು. ಬದಲಾಗಿ ಅವನು ಯಾವ ವಿಷಯದಲ್ಲಿ ನೈಪುಣ್ಯತೆಯನ್ನು, ಹಿ ಈಸ್ ಹ್ಯಾವಿಂಗ್ ಹಿಡನ್ ಟ್ಯಾಲೆಂಟ್, ಅವನಲ್ಲೇ ಒಂದು ಟ್ಯಾಲೆಂಟ್ ಇರ್ತದೆ. ಅದಕ್ಕೆ ನಾವು ಒಂದು ನರ್ಚರ್ ಮಾಡಿದರೆ, ಅದಕ್ಕೊಂದು ಪೌಷ್ಟಿಕವಾಗಿ ಅದನ್ನು ಬೆಳೆಸಿದರೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಇಂಜಿನಿಯರ್ ರೂಪದಲ್ಲಿ ಆ ಒಂದು ವಿದ್ಯಾರ್ಥಿ ಹೊರಹೊಮ್ಮತಾನೆ ಅಂತ ನನ್ನ ಅಭಿಪ್ರಾಯ. ಓಕೆ. ಈಗ ಇಂಜಿನಿಯರಿಂಗ್ ಅನ್ನುವಂಥದ್ದು ಒಂದು 4 ವರ್ಷದ ಒಂದು ಸ್ಟ್ರೀಮ್ ಅಂತ ಹೇಳ್ಬೋದು. 4 ವರ್ಷದ ಒಂದು ಕಠಿಣ ಒಂದು ಪರಿಶ್ರಮವನ್ನು ಪಡಬೇಕಾದಂಥ ಒಂದು ಕಾಲಘಟ್ಟ, ತಪಸ್ಸು ಅಂತ ಹೇಳ್ತಾರೆ. ಸೊ ಇಂಜಿನಿಯರಿಂಗ್ ಅನ್ನುವಂಥದ್ದು ಕಠಿಣತೆಯಿಂದ ಕೂಡಿರುತ್ತೋ, ಸರಳತೆಯಿಂದ ಕೂಡಿರುತ್ತೋ? ಎಲ್ಲರ ತಲೆಯಲ್ಲಿ ಒಂದಿರುತ್ತೆ ಭ್ರಮೆ, ತುಂಬ ಕಷ್ಟ ಅನ್ನುವಂಥದ್ದು. ಇಂಜಿನಿಯರಿಂಗ್ ವಿಷಯದ ಆಯ್ಕೆಯಲ್ಲಿ ನಾನೇನಾದರೂ ವಿವೇಚನವಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಒಂದು ಸುಲಭವಾದಂಥ ಒಂದು ಶಿಕ್ಷಣ. ನಾವು ಪ್ರತಿ ವರ್ಷ ನಾನೊಂದು 20 ವರ್ಷದಿಂದ ಸುಮಾರು ವಿದ್ಯಾರ್ಥಿಗಳ ಜೊತೆಯಲ್ಲೇ ಅವರನ್ನು ಹತ್ತಿರದಲ್ಲಿ ನೋಡ್ತಾ ಇದ್ದೇನೆ. ಪಾಲಕರ ಒಂದು ಒತ್ತಡಕ್ಕೋ, ಅಥವಾ ನನ್ನ ಸಂಬಂಧಿ ಅಥವಾ ನನ್ನ ಪಕ್ಕದ ಮನೆಯವನು, ನನ್ನ ಎದುರು ಮನೆಯವನು, ಅವನು ಇಂಜಿನಿಯರಿಂಗ್ ಶಿಕ್ಷಣ ತೊಗೊಂಡ ಅವನ ಜೊತೆಯಲ್ಲಿ ನಾನು ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಸೊ ಈ ರೀತಿಯ ಒಂದು ಭ್ರಮೆಯಿಂದ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ಕಾಲಿಟ್ಟರೆ ಖಂಡಿತವಾಗಿಯೂ ಅವರಿಗೆ ನಿರಾಸೆ ಆಗುತ್ತೆ. ಪ್ರತಿ ವರ್ಷ ನಾವು ನೋಡ್ತೇವೆ, ಸುಮಾರು ಒಂದು 2 3 4% ಮಕ್ಕಳು 1ನೇ ಸೆಮಿಸ್ಟ್ರಲ್ಲಿಯೋ ಅಥವಾ 2ನೇ ಸೆಮಿಸ್ಟ್ರಲ್ಲಿಯೋ ಅಥವಾ 2 ವರ್ಷ ನಂತರ ಇಂಜಿನಿಯರಿಂಗ್ ಅಂತ ಆಗಲ್ಲ ಅಂತ ಬಿಟ್ಟು ಹೋದವ್ರು ಕೂಡ ತುಂಬ ಇದ್ದಾರೆ. ಎಸ್, ಒಂದು ಕರೆ ಇದೆ, ಒಂದು ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ. ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೋಕ್ಷಿತ್ ಅಂತೇಳಿ. ಎಸ್ ಸರ್, ನಿಮ್ಮ ಯಾವುದಾದ್ರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ನಮ್ಮೊಂದಿಗೆ ನಮ್ಮ ಅತಿಥಿಗಳಿದ್ದಾರೆ. ಇಂಜಿನಿಯರಿಂಗ್ ಕುರಿತಾದ ಯಾವುದಾದ್ರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ನಮ್ದು ಈಗ 3rd ಇಯರ್ ಇಂಜಿನಿಯರಿಂಗ್ ಆಗ್ತಾ ಉಂಟು, ಮೆಕ್ಯಾನಿಕಲ್. ಎಸ್. ಅದೇ ನೆಕ್ಸ್ಟ್ ಈಗ ಅದು ಜಾಬ್ ಸಿಗ್ತದಾ ನೋಡ್ಬೇಕಿತ್ತು ಇಲ್ಲಿ ಇಂಡಿಯಾದಲ್ಲಿ. ಎಸ್ ಸರ್, ಧನ್ಯವಾದ.
ಒಂದು ಪ್ರಶ್ನೆ ಇತ್ತು, ಹಲವರಿಗೆ ಒಂದು ಪ್ರಶ್ನೆ ಇರುತ್ತೆ, ಜಾಬ್ ಸಿಗುತ್ತಾ ನೆಕ್ಸ್ಟ್ ನಾವು ಇಂಜಿನಿಯರಿಂಗ್ ಮಾಡಿದ ಮೇಲೆ ಅಂತ. ಇಂಜಿನಿಯರಿಂಗ್ ಶಿಕ್ಷಣ ಪಡೆದುಕೊಂಡಂಥ ವಿದ್ಯಾರ್ಥಿ ಅವನ ಶಿಕ್ಷಣದ ಜೊತೆಯಲ್ಲಿ ಇನ್ನೇನು ನೈಪುಣ್ಯತೆಯನ್ನು ಪಡೆದುಕೊಂಡಿದ್ದಾನೆ. ಈಗ ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಬ್ಬ ಕೆಲಸಕ್ಕೆ ಬಂದಾಗ ಅವನು ನಮಗೆ ಸರಿಸಮಾನವಾದ ಕೆಲಸ ಮಾಡದೇ ಇದ್ದರೆ ಮುಂದಿನ ಸಲ ಅವನು ಕರೆಯೋದಿಲ್ಲ. ಇವತ್ತಿನ ಇಂಡಸ್ಟ್ರಿಗಳಿಗೆ, ಇವತ್ತಿನ ಕೈಗಾರಿಕೆಗಳಿಗೆ ಅಥವಾ ಇವತ್ತಿನ ಉದ್ಯೋಗ ರಂಗದಲ್ಲಿ ನಾನು ಉದ್ಯೋಗಕ್ಕೆ ಸೇರಿದ ದಿವಸ ನಾನು ಏನೋ ಆ ಒಂದು ಸಂಸ್ಥೆ ಕೊಡುವಂಥ ರೀತಿಯಲ್ಲಿ ನನ್ನಲ್ಲಿ ಜ್ಞಾನ ಇರಬೇಕು. ಕೇವಲ ಜ್ಞಾನ ಇದ್ದರೆ ಸಾಗಲ್ಲ, ಅದರಲ್ಲಿ ಏನೋ ಒಂದು ನೈಪುಣ್ಯತೆ ಇರಬೇಕು. ನಾವು ಸ್ಕಿಲ್ ಅಂತ ಕರಿತೇವೆ, ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಇದು ತುಂಬ ಈಗ ಮೋದಿಯವರ ಸರ್ಕಾರದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ರೀತಿಯಲ್ಲಿ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದಾರೆ. ಆ ಸ್ಕಿಲ್ ಏನಿದೆ ನನ್ನಲ್ಲಿ ಅದು ನನಗೆ ಉದ್ಯೋಗವನ್ನು ಕೊಡಿಸುತ್ತೆ. ಅಂದರೆ ಕೇವಲ ಪುಸ್ತಕದ ವಿಷಯ ಅಲ್ಲ, ಪುಸ್ತಕದ ಬಿಟ್ಟು ನನ್ನಲ್ಲಿ ಏನೋ ಒಂದು ಇದನ್ನು ನಾವು ಸೆಮಿಸ್ಟರ್ ಗ್ಯಾಪ್ಗಳಲ್ಲಿ, ಒಂದು ತಿಂಗಳ ರಜೆಗಳಲ್ಲಿ ಅಥವಾ ಸೆಮಿಸ್ಟರ್ ಜೊತೆಯಲ್ಲಿಯೇ 1 ಗಂಟೆ ಅದ್ರ ಬಗ್ಗೆ ನಾನು ಏನಾದರೂ ನನ್ನ ಸಮಯವನ್ನು ತೆಗೆದಿಟ್ಟರೆ ಆಗ ನನಗೆ ಅರಿವಿಲ್ಲದಂತೆ ನನ್ನ 4 ವರ್ಷ ಶಿಕ್ಷಣದ ಕೊನೆಯಲ್ಲಿ ಸರ್ಟಿಫಿಕೇಟ್ ಜೊತೆಯಲ್ಲಿ ನನ್ನಲ್ಲಿ ಏನೋ ಒಂದು ರೀತಿಯ ಸ್ಕಿಲ್ ಇದೆ. ಸೊ ದಟ್ ಐ ಆಮ್ ಎ ರೆಡಿಮೇಡ್ ಪ್ರಾಡಕ್ಟ್ ಫಾರ್ ಇಂಡಸ್ಟ್ರಿ. ಇವತ್ತಿನ ದಿವಸ ಕೈಗಾರಿಕೆಗಳಿಗೆ ವಿ ವಾಂಟ್ ಎ ರೆಡಿಮೇಡ್ ಪ್ರಾಡಕ್ಟ್ ಆಫ್ ಎ ಇಂಜಿನಿಯರಿಂಗ್. ಕೇವಲ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಖಂಡಿತವಾಗಿಯೂ ಇವತ್ತಿನ ಉದ್ಯೋಗ ರಂಗದಲ್ಲಿ ನಮಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಹೇಳಿದ್ರೆ ದೇ ಡೋಂಟ್ ವಾಂಟ್ ಟು ಟೇಕ್ ಎ ಗ್ರ್ಯಾಜುಯೇಟ್ ಹೂ ಡೋಂಟ್ ನೋ ಎನಿಥಿಂಗ್. ಅವ್ರಿಗೇನು ಬೇಕು ಹೇಳಿದ್ರೆ ಇವತ್ತಿನ ಕೈಗಾರಿಕೆಗಳಿಗೆ, ನನ್ನ ಕೈಗಾರಿಕೆಗಳಲ್ಲಿ ನಾನು ತೆಗೆದುಕೊಂಡಂಥ ಅಭ್ಯರ್ಥಿ ನನ್ನ ಕೈಗಾರಿಕೆಗೆ ಏನಾದರೂ ಕೊಡುವಂಥ ಒಂದು ಸ್ಕಿಲ್ಡ್ ಪರ್ಸನ್ ಬೇಕು ಅಂತ. ಆ ರೀತಿಯಲ್ಲಿ ನಾವು ಇವತ್ತು ನಮ್ಮ ಎಜುಕೇಷನ್ ಜೊತೆಯಲ್ಲಿ ನಾವು ಸಾಗಬೇಕಾಗಿದೆ. ನಮ್ಮ ಏನು ಸೆಮಿಸ್ಟರ್ಗಳಲ್ಲಿ ನಾವು ಮಾಡ್ತೇವೆ, ನನ್ನ ಸಮ್ಮರ್ ಪ್ರಾಜೆಕ್ಟ್ ಆಗಿರ್ಬೋದು, ವಿಂಟರ್ ಪ್ರಾಜೆಕ್ಟ್ ಆಗಿರ್ಬೋದು, ಸ್ಮಾಲ್ ಪ್ರಾಜೆಕ್ಟ್, ಮಿನಿ ಪ್ರಾಜೆಕ್ಟ್ ಅಂತ ಕರೀತಾರೆ. ಆ ರೀತಿಯಲ್ಲಿ ನಾನು ಏನೋ ಒಂದು ಸಾಧನೆಯನ್ನು ಮಾಡಿದ್ದೇನೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳಿದ್ರು ಅವರು. ಮೆಕ್ಯಾನಿಕಲ್ ಇಂಜಿನಿಯರಲ್ಲಿ ನಾನು ಏನೋ ಒಂದು ಸಾಧನೆ ಮಾಡಿದ್ದೇನೆ, ಅದು ನನ್ನಲ್ಲಿ ಏನೋ ಒಂದು ರೀತಿಯ ವಿಶೇಷವಾದಂಥ ಪರಿಣಿತಿ ಇದೆ. ಅದು ಖಂಡಿತವಾಗಿಯೂ ಅಂಥವರಿದ್ದರೆ ಇವತ್ತಿನ ಉದ್ಯೋಗ ರಂಗದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಓಕೆ, ಈಗ ಎಲ್ಲೋ ಒಂದು ಕಡೆ ಒಬ್ಬ ರ್ಯಾಂಕ್ ಸ್ಟೂಡೆಂಟಿಗೆ ನಾಲೆಡ್ಜ್ ಕಮ್ಮಿ ಇರ್ಬೋದು, ನಾಲೆಡ್ಜ್ ಇರುವಂಥ ಸ್ಟೂಡೆಂಟಿಗೆ ರ್ಯಾಂಕ್ ಕಮ್ಮಿ ಇರ್ಬೋದು. ಸೊ ಹೂ ವಿಲ್ ಬಿ ಮೋರ್ ಸಕ್ಸಸ್ಫುಲ್ ಅಂತ ನಿಮ್ಮ ಹತ್ರ ಕೇಳಿದರೆ, ನಿಮ್ಮ ಒಂದು ಅನುಭವದ ಪ್ರಕಾರ ಕೇಳಿದರೆ ಏನು ಹೇಳ್ತೀರಾ ನೀವು? ಇವತ್ತಿನ ಪ್ಲೇಸ್ಮೆಂಟ್ಗಳನ್ನು ಕಂಡಾಗ ಒಂದು 7 CGPA ಅಥವಾ 70%, 80% ಅಂತ ಒಂದು ಕಟ್ ಆಫನ್ನು ಇಂಜಿನಿಯರ್ಸ್ ಯಾರು ಉದ್ಯೋಗಕ್ಕೆ ಬಂದಿರ್ತಾರೆ, ಉದ್ಯೋಗದ HR ಗಳು ಅವರು ಅದಕ್ಕೆ ಒಂದು ಮಿತಿಯನ್ನು ಹಾಕಿರ್ತಾರೆ. ಅಂದರೆ ಯಾಕೆ ಹೇಳಿದ್ರೆ 10,000 ಬದಲು 1,000ದಲ್ಲೇ ಒಳ್ಳೆ ಕ್ಯಾಂಡಿಡೇಟ್ಗಳು ನಮ್ಮ ಕಂಪನಿಗಳಿಗೆ ಬರಲಿ ಅಂತ. ಆಗ ನಾನು ಅದು ಒಂದು ಕಂಪ್ನಿಗೆ ಎಂಟ್ರಿ ಆಗಲಿಕ್ಕೆ ಈಸ್ ಅ ಗೈಡ್ಲೈನ್ಸ್. ಅಲ್ಲಿ ನಿಮ್ಮ ವಿಶೇಷತೆ ನಿಮ್ಮಲ್ಲಿ ಏನಿದ್ರು ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಕೆಲವೊಂದು ಕಂಪ್ನಿಗಳಿಗೆ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಮಾಡಿರ್ತಾರೆ. ಎರಡನೇದು, ಒಂದು ಸಲ ನೀವು ಅಲ್ಲಿ ಒಳಗಡೆಗೆ ಹೋದ ಮೇಲೆ ನಿಮ್ಮಲ್ಲಿ ವಿಶೇಷತೆ ಏನಿದೆ ಅದನ್ನು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರವೋ ಅಥವಾ ಒಂದು ಗ್ರೂಪ್ ಡಿಸ್ಕಷನ್ ಮುಖಾಂತರ ನಿಮ್ಮನ್ನು ಜಡ್ಜ್ ಮಾಡ್ತಿರ್ತಾರೆ. ನಾನು ನೋಡಿದ ಪ್ರಕಾರ ನೀವು ಯಾವ ರೀತಿಯಲ್ಲಿ ನಿಮ್ಮ ವಿಷಯದಲ್ಲಿ ಪರಿಣಿತಿ ಹೊಂದಿದ್ದೀರಿ ಮತ್ತು ಅದು ಆ ಒಂದು ಡಿಸ್ಕಷನಲ್ಲಿ ಯಾವ ರೀತಿ ಭಾಗಿಯಾಗಿದ್ದೀರಿ ಅದನ್ನು HR ಗಳು ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ಎಕ್ಸ್ಪರ್ಟ್ಸ್ಗಳು ನಿಮ್ಮನ್ನು ನೋಟ್ ಮಾಡ್ತಾ ಇರ್ತಾರೆ. ಯು ಮೇ ಬಿ ರಾಂಗ್, ಬಟ್ ಅಟ್ಲೀಸ್ಟ್ ನಿಮ್ಮ ತಲೆಯಲ್ಲಿ ವಿವಿಧ ರೀತಿಯಲ್ಲಿ ಅದನ್ನು ಆಲೋಚಿಸುವಂಥ ಏನಾದರೂ ವಿಶೇಷತೆ ಇದೆಯಾ ಅನ್ನೋದನ್ನು ದರ್ ಸಚ್ ಇಂಜಿನಿಯರ್ಸ್ ಆರ್ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಅಂತ ನಾವೊಂದು ಗುರುತಿಸಿ ಕೂಡ ಹೌದು. ನಾನು ಅವರ ಕೆಲವೊಂದು ಭಾಗವಹಿಸಿದಲ್ಲಿ ಕಂಡಾಗ ಆ ರೀತಿಯಲ್ಲಿ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನೂ ಕೆಲವೊಬ್ರು ಇರ್ತಾರೆ, ರ್ಯಾಂಕಲ್ಲಿಯೂ ಮುಂದುಗಡೆ ಇರ್ತಾರೆ, ಅವ್ರು ಏನು ಕಲ್ತಿರ್ತಾರೆ ಅದನ್ನು ಕೂಡ ಎದುರುಗಡೆ ಅಂತಿರುವಂಥ HRsಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಬಗ್ಗೆ ವಿಶೇಷ ಹೇಳ್ತಾರೆ. ಸೊ ಅವರು ಕೂಡ ಈಸಿಯಾಗಿ ಇಂಥ ವಿಷಯಗಳಲ್ಲಿ ಆಯ್ಕೆ ಮಾಡ್ಕೊಳ್ಲಿಕ್ಕಾಗ್ತದೆ. ಓಕೆ, ಈಗ ಈ ಪ್ರಾಕ್ಟಿಕಲ್ ನಾಲೆಜ್ ನೀವು ಈಗಾಗಲೇ ಹೇಳಿದಿರಿ, ಪ್ರಾಕ್ಟಿಕಲ್ ನಾಲೆಜ್ ಓವರ್ ಆಗಿ ಹೇಳೋದಾದರೆ ಸೊ ಇದಕ್ಕೆ ಎಷ್ಟು ಇಂಪಾರ್ಟೆನ್ಸನ್ನು ಕೊಡಬೇಕು? ಇದನ್ನು ಡೆವಲಪ್ ಮಾಡುವ ಒಂದು ರೀತಿ ಯಾವ ರೀತಿ? ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ಜಾಸ್ತಿ ಮಾಡೋದಾದರೆ ಯಾವ ರೀತಿ ಮಾಡ್ಬೋದು? ಇವತ್ತಿನ ಹೆಚ್ಚಿನ ಸಂಸ್ಥೆಗಳಲ್ಲಿ ಅವರ ಓದುವ ಜೊತೆಯಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸನ್ನು ಕೂಡ ಕೊಡುವಂಥ ವ್ಯವಸ್ಥೆ ಆಗ್ತಾಯಿದೆ. ಅದನ್ನು ಸ್ವಾಗತವನ್ನು ಮಾಡಬೇಕು, ಅದಕ್ಕೆ ಪ್ರೋತ್ಸಾಹಿಸಬೇಕು ಕೂಡ ಹೌದು. ಯಾಕೆ ಹೇಳಿದ್ರೆ ಕೇವಲ ನಾವೊಂದು ಯಂತ್ರವನ್ನು ತೋರಿಸಿ ಯಂತ್ರ ಹೀಗಿದೆ, ಹೀಗೆ ವರ್ಕ್ ಆಗುತ್ತೆ, ಮೇಲೆ ಹಾಕಿದಾಗ ಇಷ್ಟು ಕಿಲೋಮೀಟರ್ ಬೀಳುತ್ತೆ ಅನ್ನೋದಕ್ಕಿಂತ ಅದನ್ನು ಸ್ಮಾಲ್ ರೇಷಿಯೋದಲ್ಲಿ ಪ್ರಾಕ್ಟಿಕಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ವಿದ್ಯಾರ್ಥಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಿಮ್ಯುಲೇಷನ್ ಬರುತ್ತೆ.
ಈ ರೀತಿಯಲ್ಲಿ ವರ್ಕ್ ಆಗುತ್ತೆ, ಈ ರೀತಿಯಲ್ಲಿ ಅದನ್ನು ಮಾಡ್ಬೋದು, ಈ ರೀತಿಯಲ್ಲಿ ನಾವು ಜಾಸ್ತಿ ಮಾಡ್ತಾ ಹೋದಾಗ ಕಡಿಮೆ ಮಾಡ್ತಾ ಹೋದಾಗ ಅದರ ಪರಿಣಾಮಗಳೇನಾಗುತ್ತೆ ಅನ್ನೋದನ್ನು ಕಲಿತಾಗ ಮಾತ್ರ ಆ ವಿದ್ಯಾರ್ಥಿಗೆ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಈ ರೀತಿ ಕೆಲಸ ಮಾಡುತ್ತೆ ಅನ್ನುವ ಪರಿಜ್ಞಾನವನ್ನು ಬರುತ್ತೆ. ಸೊ ಆ ರೀತಿಯಲ್ಲಿ ಮಾಡಿದಾಗ ಮಾತ್ರ ನಮ್ಮ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ನಾವು ಕೊಟ್ಟಾಗ ಅವರಿಗೆ ಅದರ ಸಂಪೂರ್ಣ ವಿಷಯನೂ ಗೊತ್ತಾಗುತ್ತೆ. ಈಗ ನಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ. ಪ್ರಾಜೆಕ್ಟ್ಗಳನ್ನು ಮಾಡಬೇಕಾಗಿದ್ರೆ, ಒಂದು ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಿದ್ರೆ ಆ ಕಾರನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಏನೇನು ಬೇಕಾದರೂ ಗೊತ್ತಿರಬೇಕಲ್ಲ. ಆಯಿತು, ನಾನು ಇಂಜಿನನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ, ಇಂಜಿನ್ ಮ್ಯಾನುಫ್ಯಾಕ್ಚರ್ ಮಾಡುವಾಗ ನನಗೆ ಟೈರ್ ಕೂಡ ಬೇಕಲ್ವಾ. ಸೊ ಸಂಪೂರ್ಣ ಜ್ಞಾನ ಇರುತ್ತೆ. ಕಾರೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಅಥವಾ ಟೈರೆಲ್ಲ ಹಾಕಿ ಎಲ್ಲ ಮಾಡಿದ್ವಿ, ಓಡದೇ ಇದ್ದರೆ ಎಲ್ಲವೂ ಸರಿಯಾಗಿದೆ, ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಆಗದೇ ಇದ್ದರೆ, ನೀವೆಲ್ಲ ಒಂದು ಡಿಸೈನನ್ನು ಮಾಡಿ ಪ್ಲ್ಯಾನ್ ಮಾಡಿದ್ರಿ, ಆ ಪ್ಲ್ಯಾನ್ ಮಾಡುವಾಗ ನಿಮ್ಮಲ್ಲಿ ಹಣದ ಕಾಸಿನ ವ್ಯವಸ್ಥೆ ಇಲ್ಲದೇ ಇದ್ದರೆ, ಸೊ ಆದ್ದರಿಂದ ನನಗೆ ಇದಕ್ಕೆ ಎಷ್ಟು ಹಣ ಬೇಕಾಗತ್ತೆ, ಆ ಹಣವನ್ನು ನಾನು ಎಲ್ಲಿ ಕೂಡಿಸಿ ಕಳಿಸ್ತೇನೆ, ಆ ಹಣವನ್ನು ತೆಗೆದು ಆ ಒಂದು ಪ್ರಾಜೆಕ್ಟನ್ನು ಮಾಡಲಿಕ್ಕೆ ಹಣವನ್ನು ಶೇಖರಿಸಲಿಕ್ಕೆ ನಾನು ಯಾವ್ಯಾವ ಇಂಡಸ್ಟ್ರಿಗಳಿಗೆ ನಾನು ಅದ್ರ ಬಗ್ಗೆ ಮಾತಾಡ್ಬೋದು, ಕೊಲಾಬ್ರೇಷನ್ ಮಾಡ್ಕೊಳ್ಬೋದು, ಇದ್ರ ಬಗ್ಗೆ ಹೇಳ್ಬೋದು. ಸೊ ಆ ರೀತಿಯಲ್ಲಿ ಸಂಪೂರ್ಣವಾಗಿ ಅವರ ಜ್ಞಾನ ಅವರಿಗೆ ಅರಿವಿಲ್ಲದಂತೆ ಅವರೊಂದು ರಿಫೈನ್ಡ್ ಇಂಜಿನಿಯರ್ ಆಗಿ ಹೊರಹೊಮ್ಮುತ್ತಾರೆ. ಸೊ ಅದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗುವಂಥ ಅನುಭವ. ಕೇವಲ ಪುಸ್ತಕಗಳನ್ನು ಓದಿ ಅಥವಾ ಪುಸ್ತಕದಲ್ಲಿ ಹೀಗೆ ಅನ್ನೋದಕ್ಕಿಂತ ನಾನು ಕೆಲಸಗಳನ್ನು ಮಾಡ್ತಾ ಹೋದಾಗ ಆ ಸೂಕ್ಷ್ಮತೆಯನ್ನು ನನಗೆ ಅರಿವಿಲ್ಲದಂತೆ ನನಗೆ ಅರ್ಥ ಆಗ್ತದೆ. ಆಗ ನಾವು ಯಾವುದಾದ್ರು ಒಂದು ಪ್ರಶ್ನೆಗಳನ್ನು ಕೇಳಿದಾಗ, ಯಾವುದಾದ್ರು ಒಂದು ಪ್ರಾಜೆಕ್ಟ್ಗಳನ್ನು ಕೊಟ್ಟಾಗ, ಅಥವಾ ಯಾವುದೋ ಒಂದು ಕಂಪ್ನಿಯವರು ಇಂಟರ್ವ್ಯೂ ಬಂದಾಗ ಆ ಎಕ್ಸ್ಪೀರಿಯನ್ಸ್ ಏನಿದೆ ದಟ್ ಗಿವ್ಸ್ ಮಿ ಎ ಜಾಬ್. ಓಕೆ, ಪ್ರೋಗ್ರಾಮನ್ನು ಮುಂದುವರಿಸೋಣ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಇಂಜಿನಿಯರಿಂಗ್ ಕನಸು ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಇಂಜಿನಿಯರಿಂಗ್ ಕನಸು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳೊಂದಿಗೆ ನಾವು ಮಾತಾಡ್ತಾ ಇದ್ವಿ. ಇಂಜಿನಿಯರಿಂಗ್ ಕುರಿತಾದ ಮಾಹಿತಿಯನ್ನು ಅವರು ನಮಗೆ ನೀಡ್ತಾ ಇದ್ರು, ಸಮಗ್ರವಾದ ಮಾಹಿತಿಯನ್ನು ನೀಡ್ತಾ ಇದ್ರು. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಸರ್, ಇನ್ನೊಂದು ಇಂಜಿನಿಯರಿಂಗ್ಗೆ ಆಲ್ಟರ್ನೇಟ್ ಕೋರ್ಸ್ ಆಗಿ ಬಂದಿರುವಂಥದ್ದು ಡಿಪ್ಲೊಮಾ. ಈ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗಿಗೆ ಇರುವಂಥ ವ್ಯತ್ಯಾಸ ಏನು? ಡಿಪ್ಲೊಮಾ ಅನ್ನುವಂಥದ್ದು SSLC ಆದಮೇಲೆ 3 ವರ್ಷದ ಒಂದು ಕೈಗಾರಿಕೆಯ ತರಬೇತಿ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆ ಹೇಳಿದ್ರೆ ಡಿಪ್ಲೊಮಾ ಶಿಕ್ಷಣದಲ್ಲಿ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ಹೆಚ್ಚಿಗೆ ಸಿಗುತ್ತೆ ಮತ್ತು ಪ್ರಾಕ್ಟಿಕಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳು ಜಾಸ್ತಿಯಾಗಿ ನಮ್ಮ ಡಿಪ್ಲೊಮಾ ಕೋರ್ಸ್ಗಳಲ್ಲಿ ನಡೆಯುತ್ತೆ. SLC ಆದಮೇಲೆ ನಾವು 3 ವರ್ಷದ ಶಿಕ್ಷಣವನ್ನು ಬೇರೆ ಬೇರೆ ರೀತಿಯ ಡಿಪ್ಲೊಮಾ ಕೋರ್ಸ್ಗಳು, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸು, ಸಿರಾಮಿಕ್ಕು, ಸಿವಿಲ್ಲು ಎಲ್ಲ ಬೇರೆ ಬೇರೆ ವಿಷಯಗಳಲ್ಲಿ ನಾವು ಡಿಪ್ಲೊಮಾವನ್ನು ಮಾಡ್ಬೋದು. ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗು ಎರಡು ಬೇರೆಯ ಶಿಕ್ಷಣ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಹೇಳಿದ್ರೆ ಡಿಪ್ಲೊಮಾ ಆದಮೇಲೆ ನೀವು ಅದನ್ನು 3 ವರ್ಷ ಮುಗಿಸಿ ಹೊರಗಡೆ ಬಂದು ಜಾಬ್ಗಳನ್ನು ಕೂಡ ಮಾಡ್ಬೋದು. ಆದರೆ ನಿಮಗೆ ಸೂಪರ್ವೈಸರ್ ಲೆವೆಲಲ್ಲಿ ಅಥವಾ ಬೇಸಿಕ್ ಲೆವೆಲ್ ಇಂಡಸ್ಟ್ರಿಯಲ್ಲಿ ಬೇಸಿಕ್ ಜಾಬ್ಸ್ಗಳಿಗೆ ನಿಮಗೆ ಅಲ್ಲಿ ಸೇರಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಇಂಜಿನಿಯರಿಂಗ್ ಶಿಕ್ಷಣದಲ್ಲಿ ನಿಮಗೆ ಮ್ಯಾನೇಜರ್ ಮತ್ತು ಅದರ ಅಬೌವ್ ಲೆವೆಲಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಕೈಗಾರಿಕಾ ಕ್ಷೇತ್ರಗಳಲ್ಲಿ. ಆದ್ದರಿಂದ ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ ಒಂದೇ ಅಂತ ನಾನು ಹೇಳಲ್ಲ. ಆದರೆ ಡಿಪ್ಲೊಮಾ ಇಂಜಿನಿಯರಿಂಗ್ನಲ್ಲಿ ನಮಗೆ ಆ ವಿಷಯದ ಜ್ಞಾನ, ಪ್ರಾಕ್ಟಿಕಲ್ ಏನು ನಾವು ಕಲಿತೇವೆ ಅದು ನಮಗೆ ಹೆಚ್ಚಿಗೆ ಸಿಗುತ್ತೆ ಅಂತ ಅಂದ್ಕೊಳ್ತೇನೆ. ಆದ್ದರಿಂದ ಡಿಪ್ಲೊಮಾ ಮುಗಿಸಿ ಬಂದಿರುವಂಥ ಏನು ಅಭ್ಯರ್ಥಿಗಳಿರ್ತಾರೆ, ಅವರು ಇಂಜಿನಿಯರಿಂಗ್ ಶಿಕ್ಷಣವನ್ನು ಮಾಡುವಾಗ ದೇ ಹ್ಯಾವ್ ಎ ಬಿಟ್ ಹೈಯರ್ ನಾಲೆಜ್ ದೆನ್ ದ ವಿದ್ಯಾರ್ಥಿಗಳು ಯಾರು PUC ಮಾಡಿ ಬಂದಿರ್ತಾರೆ, ಅವರ ಜ್ಞಾನಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೇನೆ. ಓಕೆ, ಈಗ ಡಿಪ್ಲೊಮೊ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಜಾಬ್ ಆಪರ್ಚುನಿಟಿ ಚೂರು ಜಾಸ್ತಿ ಇದೆ ಅನ್ನೋ ಮಾತು ಈಗೀಗ ಕೇಳಿ ಬರ್ತಾ ಇರುವಂಥದ್ದು, ಇದು ನಿಜಾನ? ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾಡಿದಂಥ ವಿದ್ಯಾರ್ಥಿಗಳಿಗಿಂತಲೂ ಡಿಪ್ಲೊಮಾ ಮಾಡಿದಂಥ ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ ಜಾಬ್ ಆಪರ್ಚುನಿಟಿ ಸಿಗ್ತಾ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು, ಇದರ ಬಗ್ಗೆ ಏನು ಹೇಳ್ತೀರಾ? ನಾನು ಮೊದಲು ಹೇಳಿದಾಗೆ ಇವತ್ತಿನ ದಿವಸ ನಿಮ್ಮಲ್ಲಿ ಏನಾದರೂ ಸ್ಕಿಲ್ ಇದ್ದರೆ ಯು ಆರ್ ರಿಕ್ವೈರ್ಡ್ ಬೈ ದ ಇಂಡಸ್ಟ್ರಿ. ನಾನು ಹೇಳಿದಾಗ ಡಿಪ್ಲೊಮಾ ವಿದ್ಯಾರ್ಥಿಗಳಲ್ಲಿ ದೇ ವರ್ಕ್ ವಿತ್ ದ ಮಷಿನರೀಸ್. ಪ್ರಾಕ್ಟಿಕಲ್ ಆಗಿ ಆ ಮಷಿನ್ಸ್ ಜೊತೆಗೆ ಏನು
ಕೆಲಸ ಮಾಡ್ತಾ ಇರ್ತಾರೆ, ಆ ನೈಪುಣ್ಯತೆಯಿಂದ ಅವರಿಗೆ ಸುಲಭವಾಗಿ ಸೂಪರ್ವೈಸರ್ ಲೆವೆಲಲ್ಲಿ ಜಾಬ್ ಸಿಗುತ್ತೆ. ಯಾಕಂದರೆ ಇವತ್ತಿನ ದಿವಸ ಇಂಡಸ್ಟ್ರೀಸ್ ಗ್ರೋಯಿಂಗ್, ಪ್ರೊಡಕ್ಟಿವ್ ಇಂಡಸ್ಟ್ರಿ ಕೂಡ ಇವತ್ತು ಹೆಚ್ಚಿಗೆ ಬರ್ತಾ ಇದೆ. ಆ ಲೆಕ್ಕದಲ್ಲಿ ಡಿಪ್ಲೊಮೆಗೆ ಹಲವಾರು ಅವಕಾಶಗಳು ಜಾಸ್ತಿ ಇದೆ. ಇಂಜಿನಿಯರ್ಸು ಕೆಲವೊಂದು ಲೆವೆಲಲ್ಲಿ ವರ್ಕ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಅವರಿಗೆ ಸೂಪರ್ವೈಸರ್ ಲೆವೆಲಲ್ಲಿ ಇಂಜಿನಿಯರ್ಸ್ಗೆ ಜಾಬ್ ಕೊಟ್ಟರೆ ಅವರು ಕೆಲಸ ಮಾಡೋದಿಲ್ಲ, ಅಥವಾ ಅವರಿಗೆ ಇಷ್ಟ ಇರಲ್ಲ. ಯಾಕಂದರೆ ನನ್ನ ಕಲಿತ ಶಿಕ್ಷಣಕ್ಕಿಂತ ಅದು ಕಮ್ಮಿ ಅಂತ ಕೆಲವೊಂದು ಸಲ ಅನಿಸ್ತದೆ. ಆದ್ದರಿಂದ ಡಿಪ್ಲೊಮೋದ ಆದ ತಕ್ಷಣ ನಿಮ್ಮಲ್ಲಿ ನೈಪುಣ್ಯತೆ ಇದ್ದರೆ, ಅಥವಾ ನಿಮ್ಮಲ್ಲಿ ಏನಾದರೂ ಒಂದು ಸ್ಕಿಲ್ ಇದ್ದರೆ, ನೀವೇನಾದರೂ ಇಂಡಸ್ಟ್ರಿಗೆ ನಿಮ್ಮಿಂದ ಸಹಾಯ ಆಗುವಂಥ ಇದ್ದರೆ ಖಂಡಿತವಾಗಿಯೂ ನಿಮಗೆ ಅಲ್ಲಿ ಅವಕಾಶಗಳು ಜಾಸ್ತಿ ಇದೆ. ಮತ್ತು ಹಂತ ಹಂತವಾಗಿ ನಿಮಗೆ ಬೆಳೀಲಿಕ್ಕೆ ಕೂಡ ಅವಕಾಶಗಳಿದೆ. ಅಲ್ಲಿ ಕೇವಲ ಸೂಪರ್ವೈಸರ್ ಲೆವೆಲೇ ಅಲ್ಲ, ನಿಮ್ಮ ನೈಪುಣ್ಯತೆಯಲ್ಲಿ ಇನ್ನೂ ಕೂಡ ನಿಮ್ಮ ಕರಿಯರ್ನಲ್ಲಿ ಅಡ್ವಾನ್ಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಈಗ ಪಿ ಯು ಆದ ನಂತರ ಡಿಪ್ಲೊಮಾ ಮಾಡೋಕ್ಕೆ ಅವಕಾಶ ಇದೆ, ಅಥವಾ SSLC ಆದ ನಂತರನೂ ಅವಕಾಶ ಇದೆ. ಸೊ ಪಿ ಯು ಆದ ನಂತರ ಕೆಲವರು ಡಿಪ್ಲೊಮಾ ಮಾಡ್ತಾರೆ, ಕೆಲವರು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡ್ತಾರೆ. ಸೊ ಯಾವುದು ಬೆಟರ್? ನಮ್ಮ ಶಿಕ್ಷಣದ ಪದ್ಧತಿಯನ್ನು ಕಂಡುಕೊಂಡಾಗ SLC ಆದಮೇಲೆ ಒಂದು 3 ವರ್ಷದ ಡಿಪ್ಲೊಮಾ ಮಾಡಿ, 3 ವರ್ಷ ಡಿಪ್ಲೊಮಾ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ನಲ್ಲಿ ನೇರವಾಗಿ 2ನೇ ವರ್ಷಕ್ಕೆ ಕಲಿಯುವಂಥ ಅವಕಾಶಗಳಿದೆ. ಸೊ 3 ವರ್ಷ ಡಿಪ್ಲೊಮಾ ಪ್ಲಸ್ 3 ವರ್ಷ ಇಂಜಿನಿಯರಿಂಗ್ 6 ವರ್ಷದಲ್ಲಿ ನಮಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗುತ್ತೆ. ಆದರೆ ನಾವು PUC ಅನ್ನು ಮಾಡಿ 4 ವರ್ಷ ಇಂಜಿನಿಯರಿಂಗ್ ಮಾಡುವಾಗ ಕೂಡ 6 ವರ್ಷವೇ. SLC ಆದಮೇಲೆ 2 ವರ್ಷ PUC ಶಿಕ್ಷಣವನ್ನು ಪಡೆದು 2 ವರ್ಷ PUC ಶಿಕ್ಷಣದ ನಂತರ 4 ವರ್ಷ ಇಂಜಿನಿಯರಿಂಗನ್ನು ಮಾಡುವಂಥದ್ದು. ಸೊ ಅಲ್ಲಿಯೂ ಕೂಡ 6 ವರ್ಷವೇ. ಎರಡೂ ಕೂಡ ಇಂಜಿನಿಯರಿಂಗ್ ಶಿಕ್ಷಣ ಪದವಿಯನ್ನು ಪಡೆಯುವಾಗ 6 ವರ್ಷದ ಪ್ರೋಗ್ರಾಮೇ, ಡಿಗ್ರಿ ಪ್ರೋಗ್ರಾಮ್. ಆದರೆ 3 ವರ್ಷ ಡಿಪ್ಲೊಮಾ ಮಾಡಿ ನಾವು ಇಂಜಿನಿಯರಿಂಗ್ ಬರುವಾಗ ನಮಗೇನಾಗುತ್ತೆ ಅಂದರೆ, ತಾಂತ್ರಿಕತೆಯಲ್ಲಿ ನಾವು SLC ಆದ ತಕ್ಷಣದಿಂದ ತಾಂತ್ರಿಕತೆಯಲ್ಲಿ ನಮಗೆ ಹಲವಾರು ಜ್ಞಾನಗಳು ಅಥವಾ ಅದರ ಬಗ್ಗೆ ಇರುವಂಥ ಪ್ರಾಕ್ಟಿಕಲ್ ನಾಲೆಜ್ಗಳು ಇದೆಲ್ಲ ಕಲೀಲಿಕ್ಕೆ ಹೋಗ್ತಾ ಇರ್ತದೆ. 2 ವರ್ಷದ PUCಯಲ್ಲಿ ನಮಗೆ ಪ್ರಾಕ್ಟಿಕಲ್ ನಾಲೆಜ್ ತುಂಬ ಕಮ್ಮಿ ಇರ್ತದೆ. ಆದರೆ ಇಲ್ಲಿ ಒಂದು ನಾವು ಗಮನಿಸಿದ್ದು ಏನು ಹೇಳಿದ್ರೆ, PUC ಡಿಪ್ಲೊಮಾ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ಮ್ಯಾಥಮೆಟಿಕ್ಸಿನ ಅರಿವು ಸ್ವಲ್ಪ ಕಮ್ಮಿ ಇರ್ತದೆ. ಆದರೆ PUCಯಲ್ಲಿ ಮ್ಯಾಥಮೆಟಿಕ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ. ಸೊ ಇಂಜಿನಿಯರಿಂಗ್ ಬರುವಾಗ ನಾವು ಏನಾದರೂ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಸ್ಟ್ರಾಂಗ್ ಆಗಿ ಅದನ್ನು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದ್ದರೆ, ಅಥವಾ ಅದನ್ನು ಸ್ವಲ್ಪ ಸ್ಟ್ರಾಂಗ್ ಮಾಡಿಕೊಂಡ್ರೆ, ಡಿಪ್ಲೊಮಾ ಮಾಡಿದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಬರ್ತಾರೆ, ದೇ ವಿಲ್ ಬಿ ಒನ್ ಆಫ್ ದ ಬ್ರೈಟರ್ ದೆನ್ ದ ಈ ನಮ್ಮ PUC ಮಾಡೋ ವಿದ್ಯಾರ್ಥಿಗಳಿಗಿಂತ ಅತ್ಯಂತ ಹುಷಾರಾಗಿರ್ತಾರೆ ನಾನು ನೋಡಿದ್ದೇವೆ. ಓಕೆ, ಈಗಾಗಲೇ ನೀವು ಹೇಳಿದರೆ ಈ ಗಣಿತ, ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ತುಂಬ ಜನರಲ್ಲಿ ಪ್ರಾಕ್ಟಿಕಲ್ ನಾಲೆಜ್ ಅನ್ನುವಂಥದ್ದು ಇರುತ್ತೆ, ಆದರೆ ಗಣಿತ ಅನ್ನೋ ಒಂದು ಸಬ್ಜೆಕ್ಟ್ಗೆ ಹೆದರಿ ಕೆಲವರು ಡ್ರಾಪ್ ಮಾಡುವವರು ಇದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಾ? ನಾನೊಂದು ಎಕ್ಸಾಂಪಲನ್ನು ಕೊಡ್ತೇನೆ. ಕಳೆದ ವರ್ಷ ನನ್ನ ಒಂದು ಸ್ನೇಹಿತರ ಮಗ ಇಂಜಿನಿಯರಿಂಗ್ ಅನ್ನೋ ಸಬ್ಜೆಕ್ಟ್ ತೆಗೆದುಕೊಂಡ. PUCಯಲ್ಲಿ ಸುಮಾರು ಒಂದು 95% ಮಾಡಿದ್ದ. 6 ತಿಂಗಳದ ಇಂಜಿನಿಯರಿಂಗ್ ಸಬ್ಜೆಕ್ಟ್ನಲ್ಲಿ ಮ್ಯಾಥಮೆಟಿಕ್ಸ್ ಅವನಿಗೆ ಸುಸ್ತೊಡೆದೋಯ್ತು. ಹಿ ವಾಸ್ ನಾಟ್ ಏಬಲ್ ಟು ಡೂ ಎಟ್ ಆಲ್. ಎಲ್ಲ 1 ವರ್ಷದ ನಂತರ ಯಾವ ಹಂತಕ್ಕೆ ಬಂದ ಹೇಳಿದ್ರೆ, ಅವನು ಇಂಜಿನಿಯರಿಂಗ್ ಶಿಕ್ಷಣದಿಂದ ಹೊರಗೆ ಬಂದು ಬೇರೆ BScಯಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದ. ಮೊನ್ನೆ ರಿಸಲ್ಟ್ ಬಂದಾಗ ನಾನು ಅವನಿಗೆ ಕೇಳಿದೆ, ಮ್ಯಾಥಮೆಟಿಕ್ಸ್ ಎಷ್ಟು ಬಂತು ಅಂತ. ಹಿ ಗಾಟ್ 95. ಅದೇ ಮ್ಯಾಥಮೆಟಿಕ್ಸು ಇಂಜಿನಿಯರಿಂಗ್ನಲ್ಲಿರುವಂಥದ್ದು, ಅದೇ ಮ್ಯಾಥಮೆಟಿಕ್ಸು ನಮ್ಮ ಗ್ರ್ಯಾಜುಯೇಷನ್ ಇರುವಂಥದ್ದು. ನನ್ನ ಒಂದು ಕಂಡುಕೊಂಡ ಹಾಗೆ ನಾವು ವಿಶೇಷವಾಗಿ ಗಣಿತದಲ್ಲಿ ಅನಾಲಿಟಿಕಲ್ ಆಗಿ ನಾವು ಅನಾಲಿಸಿಸ್ ಮಾಡುವಂಥ ಬಗ್ಗೆ ತುಂಬ ವಿಶೇಷವಾಗಿ ಕಲ್ತಿರಬೇಕು. ಅಥವಾ ನಾವು ಅದನ್ನು ಅಪ್ಲಿಕೇಶನ್ಸ್ ಎಲ್ಲೆಲ್ಲಿ ಉಪಯೋಗ ಮಾಡ್ಬೋದು. ಮ್ಯಾಥಮೆಟಿಕ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋದ ಹಾಗೆ, ಸೊ ಎಲ್ಲಿ ಸೊಲ್ಯೂಷನ್ ಯಾವ ಸ್ಪೇಸ್ ಇದೆ ಸೊಲ್ಯೂಷನ್ಸನ್ನು ಕಂಡುಹಿಡಲಿಕ್ಕೆ. ಸೊ ಆ ರೀತಿಯಲ್ಲಿ ನಾವು ಅನಾಲಿಸಿಸ್ ಮಾಡುವಲ್ಲಿ ಏನಾದರೂ ವಿಶೇಷತೆ ಏನಿದ್ದರೆ, ಆಗ ನಮಗೆ ಗಣಿತ ಅತ್ಯಂತ ಸುಲಭವಾದ ಗಣಿತ ಆಗತ್ತೆ. ಆದರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳುವುದಂದರೆ, ಇಂಜಿನಿಯರಿಂಗ್ನಲ್ಲಿ ನಾವು ಸ್ವಲ್ಪ ಮ್ಯಾಥಮೆಟಿಕ್ಸ್ನಲ್ಲಿ ಅನಾಲಿಟಿಕಲ್ ಆಗಿ ಥಿಂಕ್ ಮಾಡುವಂಥಕ್ಕಿರಬೇಕು, ಅನಾಲಿಸಿಸ್ ಮಾಡುವಂಥದ್ದು. ಸೊ ವಿ ಶುಡ್ ಬಿ ಏಬಲ್ ಟು ಫೈಂಡ್ ಎ ಸೊಲ್ಯೂಷನ್. ಸೊ ಮ್ಯಾಥಮೆಟಿಕ್ಸ್ ಮುಖಾಂತರ ಇಂಜಿನಿಯರಿಂಗ್ಸ್ ಮತ್ತು ಟೆಕ್ನಾಲಜಿ ಸೊಲ್ಯೂಷನ್ಸನ್ನು ಹಲವಾರು ನಾವು ಕಂಡುಹಿಡಿದ್ದೇವೆ. ಆದ್ದರಿಂದ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸನ್ನು ನಾವು ಏನಾದರೂ ವಿಶೇಷವಾಗಿ ಕಲ್ತ್ಕೊಂಡ್ರೆ, ಅಥವಾ ಅದರಲ್ಲಿ ಬರುವಂಥ ಹಲವಾರು ಸ್ಟೆಪ್ಸ್ಗಳನ್ನು, ಅದರಲ್ಲಿ ಬರುವಂಥ ಹಲವಾರು ವಿಭಾಗಗಳನ್ನು ನಾವು ಅರ್ಥಕೊಂಡ್ರೆ, ಖಂಡಿತವಾಗಿಯೂ ಇಂಜಿನಿಯರಿಂಗ್ ವಿಲ್ ಬಿ ಎ ವೆರಿ ಈಸಿ ಕಪ್ ಆಫ್ ಟೀ ಅವನಿಗೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಏನು ಅಂದರೆ, ಕೆಲವು ವಿದ್ಯಾರ್ಥಿಗಳಿರ್ತಾರೆ, ಒಂದು ಈ ಸ್ಟ್ರೀಮ್ನ ತಗೋಬೇಕು ಅನ್ನೋ ಆಸೆ ಅವ್ರ ಹತ್ರ ಇರುತ್ತೆ, ಬಟ್ ಆ ಸ್ಟ್ರೀಮಲ್ಲಿ ಅವರಿಗೆ ಅವಕಾಶ ಸಿಗಲ್ಲ, ತಕ್ಷಣ ಇನ್ನೊಂದು ಸ್ಟ್ರೀಮಿಗೆ ಜಂಪ್ ಆಗುವಂಥದ್ದು. ಸೊ ನೀವು ಹೇಳಿದಾಗೆ ನಾಲೆಜ್ ಅಥವಾ ಪ್ರಾಕ್ಟಿಕಲ್ ನಾಲೆಜ್, ಆ ಇಂಟ್ರೆಸ್ಟ್ ಅನ್ನುವಂಥದ್ದು ಬೇಕು. ಆದರೆ ಈಗಿನ ದಿನಗಳಲ್ಲಿ ಇದು ಕಮ್ಮಿ ಆಗ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಒಂದು ಸ್ಟೂಡೆಂಟ್ಸಿಗೆ ಮೆಸೇಜ್ ರೀತಿಯಲ್ಲಿ ಹೇಳೋದಾದ್ರೆ ಏನು ಹೇಳ್ತೀರಾ? ವೆರಿ ಗುಡ್ ಕ್ವಶನ್. ನನಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್.
ನಮ್ಮಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಇಂಜಿನಿಯರಿಂಗ್ ಮಾಡಬೇಕು, ನಾನು ಹಲವಾರು ಇಂಥ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮಿಗೆ ಹೋದಾಗ ಮಾತಾಡ್ತೇನೆ, ಯಾವ ವಿಷಯದಲ್ಲಿ ಇಂಜಿನಿಯರಿಂಗ್ ಮಾಡಬೇಕು. ತಂದೆ ತಾಯಿಗಳು ಹೇಳಿದ ಹಾಗೆ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಮಾಡಬೇಕಂತ ಇದೆ, ಅದರಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಸೀಟ್ ಸಿಗಲಿಕ್ಕೆ ಅಂತ. ಓಕೆ, ಅದು ಸಿಗಲಿಲ್ಲ ಮತ್ತೇನು ಮಾಡ್ತೀಯಾ, ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೇನೆ ಅಥವಾ ಏರೋನಾಟಿಕಲ್ ಮಾಡ್ತೇನೆ ಅಥವಾ ಮೆಕ್ಯಾಟ್ರಾನಿಕ್ಸ್ ಮಾಡ್ತೇನೆ ಅಂತ. ಆಗ ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಕಂಡಾಗ ಇವರಿಗೆ ಎಲ್ಲೋ ಒಂದು ಕಡೆಗೆ ಇಂಜಿನಿಯರಿಂಗ್ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನನ್ನ ಹೆಚ್ಚಿನ ಕರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಗಳಲ್ಲಿ ಇದರ ವಿಷಯ ನಾನು ಮಾತಾಡೋದು. ಪ್ರಥಮವಾಗಿ ನಿಮ್ಮ ಆಯ್ಕೆ ಯಾವುದು ಅಂತ, ಯಾವ ವಿಷಯದಲ್ಲಿ ನೀವು ಇಂಜಿನಿಯರಿಂಗನ್ನು ಮಾಡಬೇಕು, ಯಾವ ವಿಷಯವನ್ನು ನಿಮ್ಮ. ಸೊ ಇಲ್ಲಿ ನಾವು ತಪ್ಪಿದರೆ ನಮ್ಮ ಉದ್ಯೋಗದ ಹಿಂದೆ ನಾವು ಏನು ಓಡ್ತಾ ಇದ್ದೇವೆ ಖಂಡಿತವಾಗಿಯೂ ಅದು ನಮ್ಗೆ ಸಿಗಲಿಕ್ಕಾಗಲ್ಲ. ಅಥವಾ ಏನಾಗುತ್ತೆ, 4 ವರ್ಷ ಇಂಜಿನಿಯರಿಂಗ್ ನಂತರ ನಾನು ಕಲ್ತಿರುವಂಥ ಒಂದು ಸಬ್ಜೆಕ್ಟೇ ಬೇರೆ, ನಾನು ಮಾಡ್ತಿರುವಂಥ ಉದ್ಯೋಗ ಬೇರೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಜುಕೇಷನ್ ವಿಲ್ ನಾಟ್ ಬಿ ಸಿನರ್ಜೈಸ್ಡ್. ಅದು ಸಿನರ್ಜೈಸ್ ಇಂದ ಆ್ಯಕ್ಷನ್ ಆಗಲ್ಲ. ನಾವು ಏನು ಕಲ್ತಿರ್ತೇವೆ ಅದನ್ನು ಆ್ಯಕ್ಷನ್ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಓದಿರೋ ಸಬ್ಜೆಕ್ಟೇ ಬೇರೆ, ನಾವು ಈಗ ಮಾಡ್ತಿರೋ ಉದ್ಯೋಗವೇ ಬೇರೆ ಆಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟವಾಗಿ ನಾನು ಏನು ಯಾವ ಕ್ಷೇತ್ರದ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಸ್ಪಷ್ಟತೆ ಇರಬೇಕು. ಆಗ ಮಾತ್ರ ಹಿ ಕ್ಯಾನ್ ಬಿ ಎ ವೆರಿ ಗುಡ್ ರಿಫೈನ್ಡ್ ಇಂಜಿನಿಯರ್. ನನಗೆ ಕಂಪ್ಯೂಟರ್ ಸೈನ್ಸ್ನಲ್ಲೇ ಆಗಬೇಕು, ಕಂಪ್ಯೂಟರ್ ಸೈನ್ಸ್ನಲ್ಲಿ ನನಗೆ BMS ಕಾಲೇಜ್ ಸಿಗಲಿ ಅಥವಾ SDM ಕಾಲೇಜ್ ಸಿಗಲಿ ಅಥವಾ ಮೂಡ್ಲಕಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಸಿಗಲಿ, ನಾನು ಆಗಬೇಕಾಗಿರುವಂಥದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರೇ, ನಾನು ಓದಬೇಕಾಗಿರೋಂಥ ಕೆಮಿಕಲ್ ಇಂಜಿನಿಯರೇ. ಆ ರೀತಿ ಸ್ಪಷ್ಟತೆ ಇದ್ದರೆ, ಯಾವುದೇ ಕಾಲೇಜಿನ ವಿಷಯ ಬಿಡಿ, ಆ ಸ್ಪಷ್ಟತೆ ಇದ್ದರೆ ಖಂಡಿತವಾಗಿಯೂ ನಾನು ಉತ್ತಮವಾದ ಇಂಜಿನಿಯರ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ. ಯಾಕೆ ಹೇಳಿದ್ರೆ ಆ ವಿಷಯದಲ್ಲಿ ಅವನಿಗೆ ಆಸಕ್ತಿ ಇದೆ, ಆ ವಿಷಯದಲ್ಲಿ ಅವನಿಗೆ ಇಂಜಿನಿಯರ್ ಆಗುವಂಥ ಒಂದು ಹಂಬಲವನ್ನು ಅಥವಾ ಅವನ ಎಕ್ಸ್ಪ್ರೆಷನನ್ನು ತೋರಿಸಿದ್ದಾನೆ. ಸೊ ದಟ್ ಶುಡ್ ಬಿ ಐಡೆಂಟಿಫೈಡ್ ಬೈ ದ ಟೀಚರ್ಸ್ ಆ್ಯಂಡ್ ಆಲ್ಸೋ ಬೈ ದ ಪೇರೆಂಟ್ಸ್. ಅದನ್ನು ನಾವು ಸ್ಪಷ್ಟತೆಯನ್ನು ವಿದ್ಯಾರ್ಥಿಗಳಲ್ಲಿ ಕಂಡುಕೊಳ್ಬೇಕು. ನಾವು ಯಾಕೆ ಹೇಳಿದ್ರೆ, ನಾವು ಕಂಪ್ಯೂಟರ್ ಸೈನ್ಸಿನ ವಿಷಯವೇ ಬೇರೆ, ಮೆಕ್ಯಾಟ್ರಾನಿಕ್ಸ್ನ ಮೆಕ್ಯಾನಿಕಲ್ ವಿಷಯ ಬೇರೆ ಅಥವಾ ಸಿವಿಲ್ ವಿಷಯ ಬೇರೆ, ಇದು ಬೇರೆ ಬೇರೆ ಡೈರೆಕ್ಷನ್ಸ್ಗಳು. ಫಸ್ಟ್ ಇಯರ್ನಲ್ಲಿ ನಾವು ಕಾಮನ್ ಆಗಿ ಎಲ್ಲ ವಿಷಯಗಳನ್ನು ಕಲಿಯೋದು ಒಂದೇ ಆದರೂ ಕೂಡ ದ್ವಿತೀಯ ವರ್ಷಕ್ಕೆ ಬಂದಾಗ ನಮ್ಮ ದೋಣಿಗಳೇ ಬದಲಾಗುತ್ತೆ. ಸೊ ಅದರಲ್ಲಿ ಸ್ಪಷ್ಟತೆ ಇದ್ದರೆ ಮಾತ್ರ ನಾವು ದಡಕ್ಕೆ ಸೇರಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಇನ್ನೊಂದು ಕಡೆ ಏನು ಪ್ರಶ್ನೆ ಅಂದರೆ, ಈಗ ಇಂಜಿನಿಯರಿಂಗ್ ಮಾಡುವಂಥ ಸ್ಟೂಡೆಂಟ್ಗಳು ಹೆಚ್ಚಾಗಿ ಹೆದರುವಂಥದ್ದು ಯೂನಿವರ್ಸಿಟಿ ಬೇಸ್ಡ್, ಅಂದರೆ ಎಕ್ಸ್ಟರ್ನಲ್ ಬರುವಂಥ VTU ಆಗಿರ್ಬೋದು. ಸೊ ಇದರ ಬಗ್ಗೆ ಕೆಲವು ಗೊಂದಲ ಇರುವಂಥದ್ದು. ಇಂಜಿನಿಯರಿಂಗ್ ಮಾಡಿದಂಥ ಸ್ಟೂಡೆಂಟ್ಸ್, ಕೆಲವರು ಸೀನಿಯರ್ಸ್ ಇರ್ತಾರೆ, ಅವರು ಮಕ್ಕಳನ್ನು ಹೆದರಿಸುವಂಥದ್ದು. PU ಅಲ್ಲಿ ಇರುವ ವಿದ್ಯಾರ್ಥಿ VTU ಅಂದರೆ ತುಂಬ ಕಷ್ಟ ಇದೆ, ಆ ಥರ ಈ ಥರ ಅಂತ ಹೆದರಿಸುವಂಥದ್ದು. ಸೊ ಇಂಥ ಎಲ್ಲ ಕೆಲವು ಗೊಂದಲಗಳಿರುವಂಥದ್ದು. VTU ಅಂದರೆ ಏನು, ಯೂನಿವರ್ಸಿಟಿ ರಿಲೇಟೆಡ್ ಅಂದರೆ ಏನು ಇದು ಅನ್ನುವಂಥದ್ದು. ಇಂಜಿನಿಯರಿಂಗ್ದ ಶಿಕ್ಷಣವನ್ನು ನಾವು ಕಂಡುಕೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ ಬೇಸ್ಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ IIT, NIT, ಸೂರತ್ ಕಾಲೇಜ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIT, ಹಾಗೆ ಸ್ಟೇಟ್ ಗೌರ್ಮೆಂಟಲ್ಲಿಯೂ ಕೂಡ ಒಂದು ಟೆಕ್ನಿಕಲ್ ಯೂನಿವರ್ಸಿಟಿ ಇರುತ್ತೆ. ಈಗ ನಮ್ಮ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಬೆಲ್ಗಾಮ್ದಲ್ಲಿ ಇದೆ. 1998ರಲ್ಲಿ ಪ್ರಾರಂಭವಾದಂಥ VTU ಸುಮಾರು ಒಂದು 212 ಕಾಲೇಜುಗಳು ಈ ಒಂದು VTU ಅಂಡರ್ ಬರುತ್ತೆ. ಸುಮಾರು ಒಂದು 2 ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ವಿವಿಧ ಕೋರ್ಸ್ಗಳಲ್ಲಿ ಇಂಜಿನಿಯರಿಂಗನ್ನು ಅಭ್ಯಾಸ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಹೇಳಿದ್ರೆ, ಈ 200 ಏನು ಕಾಲೇಜುಗಳಿದೆ ಎಲ್ಲವೂ ಕೂಡ VTU ಅಂಡರ್ ಬರುತ್ತೆ. ಸೊ ಅವರು ಒಂದು 2 ವರ್ಷಕ್ಕೆ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದು ಸಲ ಅಲ್ಲಿಯ ಕರಿಕ್ಯುಲಮ್ ಹೇಗಿರಬೇಕು, ಎಕ್ಸಾಮಿನ ಪದ್ಧತಿಗಳಿರಬೇಕು, ಅದೆಲ್ಲ ಒಂದು ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಸೆನೆಟ್ ಮತ್ತು ಸಿಂಡಿಕೇಟ್ ಮುಖಾಂತರ ಈ ಒಂದು ಶಿಕ್ಷಣ ಪದ್ಧತಿಯನ್ನು ರಚಿಸ್ತಾರೆ. ಅವರದೇ ಆದಂಥ ಕರಿಕ್ಯುಲಮ್ ಬೇರೆ ಬೇರೆ ಕಾಲೇಜುಗಳಿಂದ ಶಿಕ್ಷಣಕ್ಕೆ ಶಿಕ್ಷಣ ತಜ್ಞರಿರ್ತಾರೆ, ಅವರ ಮುಖಾಂತರ ಕರಿಕ್ಯುಲಮನ್ನು ಸಿಲೆಬಸನ್ನು ಫಾರ್ಮೇಷನ್ ಮಾಡಿ ಅದನ್ನು ಎಲ್ಲ 200 ಕಾಲೇಜುಗಳಿಗೆ. ಸೊ ದೇ ವಿಲ್ ಹ್ಯಾವ್ ಎ ಹೋಲ್ ಅಟಾನಮಸ್ ಬಾಡಿ ಟು ಕಂಟ್ರೋಲ್ ದ ಎಕ್ಸಾಮಿನೇಷನ್ಸ್ ಮತ್ತು ಅಕಾಡೆಮಿಕ್ಸ್. ಸೊ ಅದೇ ರೀತಿಯಲ್ಲಿ IITಗಳು, NIT ವಿಚ್ ಕಮ್ಸ್ ಅಂಡರ್ ದ ಡೈರೆಕ್ಟ್ ಅಪ್ರೂವಲ್ ವಿತ್ ದಿ ಸೆಂಟ್ರಲ್ ಗೌರ್ಮೆಂಟ್. ಸೊ ಅವರಿಗೆ ಸೆಂಟ್ರಲ್ ಗೌರ್ಮೆಂಟಿಂದ ಫಂಡ್ಸ್ಗಳು ರಿಸರ್ಚ್ಗಳಿಗೆ, ಲ್ಯಾಬ್ಗಳಿಗೆ, ಡೆವಲಪ್ಮೆಂಟ್ಗಳಿಗೆ ಮತ್ತು JEE ಎಕ್ಸಾಮ್ ಮುಖಾಂತರ, ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಮುಖಾಂತರ ಅವರಿಗೆ ವಿದ್ಯಾರ್ಥಿಗಳಿಗೆ ಸೇರ್ಪಡೆಗೊಳಿಸ್ತಾರೆ. ಸೊ ನೀವು ಆ ಒಂದು ಎಕ್ಸಾಮನ್ನು ತೆಗೆದುಕೊಂಡು ಕ್ರ್ಯಾಕ್ ಮಾಡಿ ಅದು ಎಂಟ್ರೆನ್ಸನ್ನು ತಗೊಂಡು ಅದರಲ್ಲಿ ಯು ವಿಲ್ ಗೆಟ್ ಎ ಈಸಿ ಸೀಟ್.
ಅದೇ ರೀತಿಯಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಆಟೋನಾಮಸ್ ಆಗಿ ಇರುವಂಥದ್ದು ಹಲವಾರು ಸಂಸ್ಥೆಗಳಿದೆ. ಈಗ ನಮ್ಮ ಮಣಿಪಾಲ್ ತಾಂತ್ರಿಕ ಮಹಾವಿದ್ಯಾಲಯ, ಮಣಿಪಾಲ್ ಅಕಾಡೆಮಿ ಫೈರ್ ಎಜುಕೇಷನ್ ಅಂಡರ್ ಬರ್ತದೆ. ಸೊ ಈ ರೀತಿಯಲ್ಲಿಯೂ ಕೂಡ ಹಲವಾರು ಆಟೋನಾಮಸ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇದೆ. ಕೆಲವೊಂದು ಗವರ್ಮೆಂಟ್ ಮತ್ತು ಪಬ್ಲಿಕ್ ಪಾರ್ಟ್ನರ್ಶಿಪ್ಗಳಲ್ಲಿಯೂ ಕೂಡ ಹಲವಾರು ಸಂಸ್ಥೆಗಳು, ಯೂನಿವರ್ಸಿಟಿಗಳು ನಡೆಯುತ್ತೆ. ಸೊ ಇವೆಲ್ಲವೂ ಕೂಡ ಬರುವಂಥದ್ದು UGCಯ ಮತ್ತು AICTಯ ಅಂಡರ್. ಸೊ ಅವರ ಒಂದು ಏನು ರೂಪರೇಖೆಗಳಿದೆ ಅದರ ಮುಖಾಂತರ ನಡೆಯುತ್ತೆ. ಆದರೆ ಎಕ್ಸಾಮಿನೇಷನ್ಸ್ ಮತ್ತು ಅಕಾಡೆಮಿಕ್ಸ್ ರಿಲೇಟೆಡ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳಿಗೆ ಆಟೋನಾಮಸ್ ಆಗಿರುತ್ತೆ, ಅವರದೇ ಆದಂಥ ಒಂದು ಶಿಕ್ಷಣ ಪದ್ಧತಿ. ಸೊ ನನ್ನ ಅನಿಸಿಕೆಯಲ್ಲಿ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಪರೀಕ್ಷೆ ಪದ್ಧತಿಗಳನ್ನಾಗಿರ್ಬೋದು, ಅಥವಾ ಇಂಡಸ್ಟ್ರಿಯ ಕರಿಕ್ಯುಲಮ್ ಆಗಿರ್ಬೋದು, ಅಥವಾ ಇಂಡಸ್ಟ್ರಿ ಮತ್ತು ಇನ್ಸ್ಟಿಟ್ಯೂಷನ್ಸ್ಗಳ ಇಂಟರ್ಫೇಸ್ ಆಗಿರ್ಬೋದು. ಸೊ ಇವುಗಳೆಲ್ಲ ಫ್ರೀಡಮ್ಗಳು ಈ ಸಂಸ್ಥೆಗಳಿಗೆ ಸಿಗುತ್ತೆ. ಅದು ನಮ್ಮ VTUಗಳಲ್ಲಿ ಸ್ವಲ್ಪ ಅವಕಾಶಗಳು ಕಮ್ಮಿ ಅಂತ ನಾನು ಕಂಡುಕೊಂಡಿದ್ದೇನೆ. ಹಾಗಾದರೆ ಈ VTU ಮತ್ತು ಆಟೋನಮಸ್ ಅಂತ ನೀವು ಏನು ಹೇಳಿದರೆ, ಸೊ ಇದರ ಸ್ಕೋಪ್ ಡಿಫರ್ ಆಗುತ್ತಾ? ಈಗ ಜಾಬ್ ಆಪರ್ಚುನಿಟಿ ಆಗಿರ್ಬೋದು, ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗಿರ್ಬೋದು, ಅದು ಸೇಮ್ ಇರುತ್ತೆ. ಅದು ಒಂದೇ ಹೇಳಿದ್ರೆ ಗೌರ್ಮೆಂಟ್ ಕಂಟ್ರೋಲ್ಡ್ ಯೂನಿವರ್ಸಿಟೀಸ್ಗಳಲ್ಲಿ ಕರಿಕ್ಯುಲಮ್ಗಳನ್ನು ಅಷ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಮತ್ತು IIT NITಗಳ ಇನ್ಸ್ಟಿಟ್ಯೂಷನ್ ಇರುವಂಥ ಒಂದು ಸಿಲೆಬಸ್ಗಳ ರೀತಿಯಲ್ಲಿ ಇರಲ್ಲ. ಯಾಕಂದರೆ ಅದು ಇಲ್ಲಿ ಆದರೆ ಪ್ರತಿ ಹಂತದಲ್ಲಿಯೂ ಕೂಡ ಇಂಡಸ್ಟ್ರಿ ನೀಡ್ಸಿಗೆ, ರಿಕ್ವೈರ್ಮೆಂಟಿಗೆ ಅಪ್ಗ್ರೇಡೇಷನ್ ಆಗಿರುತ್ತದೆ. ಆದರೆ ಯೂನಿವರ್ಸಿಟಿಗಳಲ್ಲಿ ಸ್ವಲ್ಪ ಕಮ್ಮಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆ, ಒಂದು ಇನ್ಸ್ಟಿಟ್ಯೂಷನಿಗೆ, ಒಂದು ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ಆಗಬೇಕಂದ್ರೆ ಬೇಸಿಕ್ ಕ್ರೈಟೀರಿಯಾ ಏನು ಬೇಕು? ಒಂದು ಇನ್ಸ್ಟಿಟ್ಯೂಷನ್ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ ಅಂತ ಪ್ರಿಫರ್ ಆಗಬೇಕಾದ್ರೆ ಇದು ತುಂಬ ಟೇಕ್ಸ್ ಇನ್ ಅ ಡಿಫ್ರೆಂಟ್ ಟರ್ನ್. ಯಾಕೆ ಹೇಳಿದ್ರೆ ಕೆಲವೊಂದು ಸಲ ಇನ್ಫ್ಲುಯೆನ್ಸ್ಗಳು ನಡೆಯುತ್ತೆ. ಏನೂ ಇಲ್ಲದಂಥ ಸಂಸ್ಥೆಗಳಿಗೆ ಒಂದು ಬ್ಯಾನರ್ ಇದ್ದರೆ ಸಾಕು, ಅಂಥವ್ರಿಗೆ ಕೂಡ ಆಟೋನಾಮಸ್ ಕೊಟ್ಟಂಥ ಹಲವಾರು ಉದಾಹರಣೆಗಳು ನಮ್ಮಲ್ಲಿದೆ. ಆದರೆ ಬೇಸಿಕ್ ನೀಡ್ಸ್ಗಳಲ್ಲಿ ಉನ್ನತವಾದ ಒಂದು ಕ್ಯಾಂಪಸ್ ಇರಬೇಕು. ಆ ಕ್ಯಾಂಪಸ್ನ ಜೊತೆಯಲ್ಲಿ AICTE ಮತ್ತು UGCಯ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಿದೆ ಅದುಗಳೆಲ್ಲ ಅಳವಡಿಸ್ಕೊಂಡು ಒಂದು ಉತ್ತಮವಾದ ಸಂಸ್ಥೆಯಾಗಿ ಒಂದು ಬೆಳೆದಿರಬೇಕು. ಇವತ್ತು ಬಂದ ತಕ್ಷಣ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೊಡಲಿಕ್ಕೆ ಗೌರ್ಮೆಂಟ್ಗಳು ಕೊಡಲ್ಲ. ಆದರೆ ಹಲವಾರು ವರ್ಷಗಳ ಶಿಕ್ಷಣ ಕ್ಷೇತ್ರದಲ್ಲಿ ನಡೆದು ಬಂದ ದಾರಿಯನ್ನು ಕಂಡುಕೊಂಡಾಗ ಅವರ ಮಾಡ್ತಿರುವಂಥ ಕ್ವಾಲಿಟಿ ಆಫ್ ಎಜುಕೇಷನ್ಸು, ಅಲ್ಲಿ ಇರುವಂಥ ಫೆಸಿಲಿಟಿಗಳು, ಅಲ್ಲಿರುವಂಥ ವ್ಯವಸ್ಥೆಗಳು, ಅಲ್ಲಿರುವಂಥ ಶಿಕ್ಷಣ ಪದ್ಧತಿ, ಅಲ್ಲಿರುವಂಥ ಶಿಕ್ಷಕರು, ಅಲ್ಲಿರುವಂಥ ಲ್ಯಾಬ್ಗಳನ್ನು ಕಂಡುಕೊಂಡಾಗ ಓಕೆ, ಇವರಿಗೆ ನಾವು ಒಂದು ಆಟೋನಮಸ್ ಕೊಡ್ಬೋದು, ಇವರು ದೇಶಕ್ಕೆ ಏನೋ ಒಂದು ಕೊಡುಗೆಯಾಗಿ ಕೊಡ್ಬೋದು ಅನ್ನುವ ಒಂದು ಪದ್ಧತಿನ ಕಂಡಾಗ ಈಗ ಗೌರ್ಮೆಂಟ್ನವರು ಅದರ ಬಗ್ಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅವಕಾಶಗಳನ್ನು ನಡೆಸ್ಕೊಳ್ತಾರೆ. ಈಗ ನಮ್ಮ ಮಣಿಪಾಲ್ ಅಕಾಡೆಮಿ ಹೈಯರ್ ಎಜುಕೇಷನ್ಗೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ದೇಶದಲ್ಲಿ, ಇಡೀ ನಮ್ಮ ಭಾರತದಲ್ಲಿ 3 ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಮಾತ್ರ ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂತ ಕೊಟ್ಟಿರುವಂಥದ್ದು. ಅದರಲ್ಲಿ ಒಂದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ಸ್. ಸೊ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆಗೆ ಅವ್ರು ಮಾಡಿರುವಂಥ ಈ ಎಜುಕೇಷನ್ನ ಸೇವೆ ಏನಿದೆ, ಅಥವಾ ಎಜುಕೇಷನ್ನ ಒಂದು ರಿಫಾರ್ಮ್ ಏನಿದೆ, ಬಿತ್ತರವಾಗಿ ಕಾಣುತ್ತೆ, ಎಲ್ಲರಿಗೂ ಕಾಣುತ್ತೆ. ಇವತ್ತಿನ ನಮ್ಮ ವರ್ಲ್ಡ್ ವೈಡ್ ಹೋದರೆ ಮಣಿಪಾಲ್ ಅಂದ ತಕ್ಷಣ ಇದು ಮಣಿಪಾಲ್ ಅಕಾಡೆಮಿ ಹೈಯರ್ ಎಜುಕೇಷನ್, ಮಣಿಪಾಲ್ ಯೂನಿವರ್ಸಿಟಿ ಅಂತ ನಾವು ಮಾತಾಡ್ಕೊಳ್ತೇವೆ. ನಾವು ವಿದೇಶಗಳಲ್ಲಿ ಹೋದಾಗ ಅದರ ಅನುಭವವನ್ನು ಪಡೆದುಕೊಂಡಿದ್ದೇವೆ. ಸೊ ಆ ರೀತಿಯಲ್ಲಿ ನಾವು ಏನು ಕಂಡುಕೊಂಡಾಗ, ಸೊ ಇಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸು ಅಥವಾ IIT ಅಥವಾ NITಯ ಸ್ಟ್ಯಾಂಡರ್ಡ್ ಕೊಟ್ಟರೆ ಉತ್ತಮವಾದಂಥ ಸೇವೆಯನ್ನು ಅಥವಾ ಉತ್ತಮವಾದ ಶಿಕ್ಷಣವನ್ನು ನಮ್ಮ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಓಕೆ, ಇನ್ನೊಂದು ಪ್ರಶ್ನೆ ಮೂಡಿರುವಂಥದ್ದು, ಈಗ ಈ ಒಂದು ಮೊದಲು ಒಂದು 4-5 ಕಾಲೇಜಸ್ ಇದ್ದದ್ದು, ಇಂಜಿನಿಯರಿಂಗ್ ಕಾಲೇಜಸ್ ಅಂತ ಪ್ರಿಫರ್ ಆಗ್ತಾ ಇದ್ದದ್ದು, ಈಗ ತುಂಬ ನಂಬರಲ್ಲಿ ಸಿಗ್ತಾ ಇದೆ, ಮಾಸ್ ನಂಬರಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಅವಕಾಶಗಳು ಸಿಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇದು ಅನ್ಎಂಪ್ಲಾಯ್ಮೆಂಟ್ಗೆ ರಿಲೇಟ್ ಆಗ್ತಾ ಇದೆಯಾ, ಕಾರಣ ಆಗ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಖಂಡಿತವಾಗಿಯೂ ಚಿಂತಿಸಬೇಕಾಗಿರುವಂಥದ್ದು. ನಾನೊಂದು 20 ವರ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸಗಳನ್ನು ಮಾಡ್ತಾಯಿದ್ದೇನೆ. ಕೆಲವೊಂದು ರಾಜ್ಯಗಳಿಗೆ ಹೋದಾಗ, ಕೆಲವೊಂದು ಜಾಗಗಳಿಗೆ ಹೋದಾಗ ಒಂದು ಕೊಠಡಿಯೇ ಒಂದು ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯ ಅಥವಾ ಒಂದು ಇಂಜಿನಿಯರಿಂಗ್ ಸಂಸ್ಥೆಯಾಗಿ ಕಾಣ್ತೇವೆ. ಈ ರೀತಿ ಕಂಡುಕೊಂಡಾಗ ನಮ್ಮ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಸರ್ಟಿಫಿಕೇಟ್ ಮಾತ್ರ, ಐ ವಾಂಟ್ ಟು ಬಿ ಎ ಇಂಜಿನಿಯರ್ ವಿತ್ ಸರ್ಟಿಫಿಕೇಟ್, ಒಂದು ಅಡ್ಮಿಷನ್ ತೆಗೆದುಕೊಳ್ಳುವಂಥದ್ದು, ಹಣ ಕೊಡುವಂಥದ್ದು, ಕೊನೆಯಲ್ಲಿ ಸರ್ಟಿಫಿಕೇಟ್. ಸೊ ಆ ರೀತಿಯಲ್ಲಿ ನಾವು ಎಷ್ಟೋ ಇನ್ಸ್ಟಿಟ್ಯೂಷನ್ ಕಾಣ್ತೇವೆ. ಆದರೆ ಇಟ್ ವಿಲ್ ನಾಟ್ ಲಾಸ್ಟ್ ಫಾರ್ ಲಾಂಗ್. ಎಷ್ಟೋ ಸಂಸ್ಥೆಗಳು ಮುಚ್ಚೋಯ್ತು, ಎಷ್ಟೋ ಸಂಸ್ಥೆಗಳು ಅದು ಗೊತ್ತಿಲ್ಲದಂತೆ ಹುಟ್ಟಿದ ಹಾಗೆ ಮಶ್ರೂಮ್, ಇದು ನಾಯಿ ಕೊಡೆಗಳಂತೆ ಬಿದ್ದೋಗಿದೆ. ಆದರೆ ಉತ್ತಮ ಶಿಕ್ಷಣವನ್ನು ನಾವು ಏನು ಸಮಾಜಕ್ಕೆ ಕೊಟ್ಟಿದ್ದೇವೆ, ಆ ಸಂಸ್ಥೆಗಳು ಪ್ರತಿ ವರ್ಷ ಬೆಳೀತಾ ಇದೆ.
ನಮ್ಮ ಕಣ್ಣೆದುರು ನಾವು ಎಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ. ಆಳ್ವಾಸ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ನಿಟ್ಟಿಗೆ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು. ಸೊ ಈ ರೀತಿ ಇನ್ಸ್ಟಿಟ್ಯೂಷನ್ಗಳು ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಶಿಕ್ಷಣ ಸೇವೆ ಕೊಡುವಲ್ಲಿ ನಿರಂತರವಾಗಿ ನಡೀತಾ ಇದೆ. ಸೊ ಆಗ ನಮ್ಮ ಆ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದಂಥ ವಿದ್ಯೆ ಏನಿದೆ ಅದು ನಮ್ಮ ಸಮಾಜಕ್ಕೆ ಕೊಡಲಿಕ್ಕೆ ವಿದ್ಯಾರ್ಥಿಗಳಿಂದ ಸಾಧ್ಯತೆ ಇದೆ. ಸೊ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಒಂದು ಗಮನಿಸಬೇಕು. ಯಾವ ರೀತಿಯಲ್ಲಿ ಆ ಸಂಸ್ಥೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವ ರೀತಿಯ ನುರಿತರಾದಂಥ ಅಧ್ಯಾಪಕರು ಮತ್ತು ಅಧ್ಯಾಪಕರುಗಳಿದ್ದಾರೆ, ಯಾವ ರೀತಿಯ ಲ್ಯಾಬ್ ಫೆಸಿಲಿಟಿ ಇದೆ, ಆಗ ಮಾತ್ರ ನಾನು ಉತ್ತಮವಾದ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿಗಳು ಗಮನಿಸಿ ಅಲ್ಲಿ ಅಡ್ಮಿಷನ್ಸ್ಗಳನ್ನು ಪಡಿಬೇಕು. ಓಕೆ, ಕಾರ್ಯಕ್ರಮವನ್ನು ಮುಂದುವರಿಸೋಣ. ವೀಕ್ಷಕರೇ, ಇಂಜಿನಿಯರಿಂಗ್ ಕನಸು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ವೀಕ್ಷಕರೇ, ವಿರಾಮದ ಬಳಿಕ ಇಂಜಿನಿಯರಿಂಗ್ ಕನಸು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಅತಿಥಿಗಳೊಂದಿಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಲವಾರು ಮಾಹಿತಿಯನ್ನು ಅವರು ನಿಮಗೆ ಈಗಾಗಲೇ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸರ್, ಈಗ ಇಂಜಿನಿಯರಿಂಗ್ ಅಂತ ಬಂದಾಗ ಇದರಲ್ಲಿ ಯಾವ ರೀತಿಯ ಕೋರ್ಸ್ಗಳಿದೆ? ಇದರ ಸಮಗ್ರವಾದ ಮಾಹಿತಿಯನ್ನು ನೀಡೋದಾದರೆ ಯಾವ ರೀತಿ ನೀಡ್ತೀರಾ? ಇಂಜಿನಿಯರ್ನ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗ ಪ್ರಪ್ರಥಮವಾಗಿ ನಾನು ನಿರ್ಧಾರ ಮಾಡಬೇಕು. ನಾವು ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ನೋಡ್ತೇವೆ, ರಿವರ್ಸ್ ಆಗಿ ಥಿಂಕ್ ಮಾಡ್ತಾರೆ. ನಾನು ಇವತ್ತು ಒಂದು ಇಂಜಿನಿಯರಿಂಗಿನ ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕು, ಆಮೇಲೆ ಅದರ ಮೇಲೆ ಒಂದು ಡಿಗ್ರಿಯನ್ನು ಪಡಿಬೇಕು, ಡಿಗ್ರಿ ಆದಮೇಲೆ ಒಂದು ಸ್ನಾತಕೋತ್ತರ ಪದವಿ ಪಡಿಬೇಕು, ಹಾಗೆ ಒಂದು ಉದ್ಯೋಗ ಪಡಿಬೇಕು ಅಥವಾ MBA ಮಾಡಬೇಕು ಅಂತ. ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇವತ್ತು BA ಮಾಡಿದ ಮೇಲೆ ನಾನು MBA ಮಾಡಬೇಕು ಅಂತ. BA ಮಾಡಿಯೂ ಕೂಡ MBA ಮಾಡಲಿಕ್ಕಾಗತ್ತೆ, BCom ಮಾಡಿಯೂ ಕೂಡ MBA ಮಾಡಲಿಕ್ಕಾಗತ್ತೆ. ನಾವು ಇಂಜಿನಿಯರಿಂಗ್ ವಿಷಯವನ್ನು ತೆಗೆದುಕೊಳ್ಳುವಾಗ ನಮಗೆ ಸ್ಪಷ್ಟವಾಗಿ ಇರಬೇಕು, ನಾನು ಯಾವ ಉದ್ಯೋಗದ ಹಿಂದೆ ಓಡ್ತಾ ಇದ್ದೇನೆ ಅಂತ. ಅದು ಸರಿಯಾದ ರೀತಿಯಲ್ಲಿ ನಾನು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅಥವಾ ಸ್ಪಷ್ಟ ಚಿತ್ರಣವನ್ನು ಪಡೆದುಕೊಳ್ಳಲಿಕ್ಕೆ ಉತ್ತಮವಾದ ಮಾರ್ಗ ಅಂತ ಅಂದ್ಕೊಳ್ತೇನೆ. ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನಗೆ ಕನಸು ಕಾಣ್ತಾ ಇದ್ದೇನೆ. ಅಥವಾ ಇವತ್ತು ನಾವು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ ಹೋದಾಗ ದೊಡ್ಡ ದೊಡ್ಡ ಮಷೀನರೀಸ್ಗಳನ್ನು ನೋಡ್ತೇವೆ. ಇಟ್ಸ್ ಸಿಂಪಲ್ ಆಫ್ ಬಯೋಮೆಡಿಕಲ್ ಇಂಜಿನಿಯರಿಂಗ್. ನಾನೊಬ್ಬ ಬಯೋಮೆಡಿಕಲ್ ಇಂಜಿನಿಯರ್ ಆಗಬೇಕು ಅಥವಾ ಯಾವುದೋ ಒಂದು ರೋಗಕ್ಕೆ ಸಂಬಂಧಪಟ್ಟಂಥ ಒಂದು ಇನ್ಸ್ಟ್ರೂಮೆಂಟನ್ನು ಕಂಡುಹಿಡಿಯುವಂಥ ರೀತಿಯಲ್ಲಿ ನಾನು ನನ್ನ ಉದ್ಯೋಗವನ್ನು ಮಾಡಬೇಕು. ಸೊ ಆ ರೀತಿಯಲ್ಲಿ ನನ್ನ ಸ್ಪಷ್ಟತೆ ಇದ್ದರೆ ನಾನು ಈಗ ಆಯ್ಕೆ ಮಾಡ್ಕೊಳ್ಬೋದು, ನಾನೊಬ್ಬ ಬಯೋಮೆಡಿಕಲ್ ಇಂಜಿನಿಯರ್ ತೆಗೆದುಕೊಳ್ಬೋದು. ನಾವು ಪ್ರತಿ ದಿವಸ ಆಹಾರವನ್ನು ತಿಂತೇವೆ, ಪ್ರತಿ ದಿವಸ ಬಟ್ಟೆಯನ್ನು ಹಾಕ್ತೇವೆ. ಏನು ಬೇಕು ಅದಕ್ಕೆ? ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲಿಗೆ ಸಂಬಂಧಪಟ್ಟಿರುವಂಥದ್ದು. ಇಟ್ ಲಾಸ್ಟ್ ಲಾಂಗ್. ನಾವು ಯಾವತ್ತಾದರೂ ಆಹಾರ ತಿನ್ನು ನಿಲ್ಲಿಸ್ತೇವಾ? ಇಲ್ಲ. ಸೊ ಆ ರೀತಿಯಲ್ಲಿ ಉದ್ಯೋಗಕ್ಕೆ ಇನ್ನು ನನ್ನ 5 ವರ್ಷದ ಇಂಜಿನಿಯರಿಂಗ್, 4 ವರ್ಷ ಇಂಜಿನಿಯರಿಂಗ್ ನಂತರ ಅಥವಾ 2 ವರ್ಷದ MTechಗಳ ನಂತರ ನಾನು ಯಾವ ಕ್ಷೇತ್ರದಲ್ಲಿ ನನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಾನು ನೋಡ್ಕೊಳ್ತೀನಿ. ಆ ರೀತಿಯಲ್ಲಿ ಇಂಜಿನಿಯರಿಂಗನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕು. ಈಗ ನಾವು ಮೊದಲು ಬಸ್ಗಳಲ್ಲಿ ಹೋಗ್ತಿದ್ವಿ ಅಥವಾ ಟ್ರೈನ್ಗಳಲ್ಲಿ, ಇವತ್ತು ಹೆಚ್ಚಿನವರು ಏರೋಪ್ಲೇನ್ಗಳಲ್ಲೇ ಪ್ರಯಾಣ ಮಾಡಲಿದ್ದಾರೆ. ಸೊ ಏರೋಸ್ಪೇಸ್ ಅಥವಾ ಏರೋನಾಟಿಕಲ್ ಇಂಡಸ್ಟ್ರಿ ಈಸ್ ಇಂಪ್ರೂವಿಂಗ್. ನಾನು ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಪರಿಣಿತಿ ಹೊಡಿಬೋದಾ? ಅಥವಾ ಏರೋನಾಟಿಕಲ್ನಲ್ಲಿ ಏನಾದರೂ ಒಂದು ರೀತಿಯಲ್ಲಿ ಸಾಧನೆಯನ್ನು ಮಾಡ್ಬೋದಾ? ಸೊ ಆ ರೀತಿಯಲ್ಲಿ ವಿಶೇಷವಾದ ನನಗೆ ಜ್ಞಾನ ಇದ್ದರೆ ಅಥವಾ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಆ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಏರೋನಾಟಿಕಲ್ ಅಂದ ತಕ್ಷಣ ನಾವು ಏರೋಸ್ಟೇಸ್ ಮಾತ್ರ ಕಣ್ಣು ಮುಂದೆ ಬರ್ತದೆ ಅಲ್ಲ. ಏರೋಪ್ಲೇನ್ಗಳನ್ನು ಹಾರಿಸುವಂಥದ್ದು, ಅದರ ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಮಾಡುವಂಥದ್ದು, ಅದರ ಟಯರಿಂದ ಹಿಡಿದು ಎಲ್ಲ ಪಾರ್ಟ್ಸು, ಎಷ್ಟು ವೇಟ್ಗಳನ್ನು ಕಮ್ಮಿ ಮಾಡ್ಬೋದು ಅದರ ಹಾರುವಾಗ. ಸೊ ಈ ರೀತಿಯಲ್ಲಿ ವಿಶೇಷತೆಯನ್ನು. ಸೊ ಆ ರೀತಿ ಈಗ ನಾವು ಡ್ರೋನ್ ಬಗ್ಗೆ ಮಾತಾಡ್ತೇವೆ, ಸ್ಯಾಟಲೈಟ್ಸ್ಗಳ ಬಗ್ಗೆ ಮಾತಾಡ್ತೇವೆ. ಸೊ ಆಲ್ ಕಮ್ ಮಾಡಿದ ಏರೋಸ್ಪೇಸ್ ಮತ್ತು ಏರೋನಾಟಿಕಲ್ ಇಂಡಸ್ಟ್ರಿಗಳಲ್ಲಿ ಬರ್ತದೆ. ರೋಬಾಟಿಕ್ಸ್ ಇವತ್ತು ನಾವು ಹೆಚ್ಚಿನ ಎಲ್ಲ ಕಡೆಗೆ ಹೋದಾಗ ರೋಬೋಟ್ ಮುಖಾಂತರಗಳನ್ನು ಯಂತ್ರಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ನಾನು ಕಂಟ್ರೋಲ್ ಇಂಜಿನಿಯರ್ ಆಗ್ಬೋದಾ? ಸೊ ಇನ್ಸ್ಟ್ರೂಮೆಂಟೇಷನ್ ಕಂಟ್ರೋಲ್ ಇಂಜಿನಿಯರಿಂಗ್ನಲ್ಲಿ ನಾನು ಭಾಗವಹಿಸ್ಬೋದು, ನಾನು ಆಯ್ಕೆಯನ್ನು ಮಾಡ್ಕೊಳ್ಬೋದು. ನೀವು ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ ಹೋದರೆ ಹೆಚ್ಚಿನವರಲ್ಲಿ ಅಲ್ಲಿ ಕೆಲಸ ಮಾಡುವಂಥ ತುಂಬ ಕಮ್ಮಿ ಇರ್ತಾರೆ, ಯಂತ್ರಗಳೇ ಜಾಸ್ತಿ ಇರ್ತದೆ. ಎವ್ರಿಥಿಂಗ್ ಇಸ್ ಆಪ್ರೇಟೆಡ್ ಬೈ ದ ಮಷಿನರಿ. ನೀವು ಟೈಮಿಂಗ್ಗಳನ್ನು ಸೆಟ್ ಮಾಡಿ ಹೋದರೆ ಅಷ್ಟು ಗಂಟೆ ಬಿಟ್ಟು ಬಂದರೆ ನಿಮಗೆಲ್ಲ ಕೆಲಸ ರೆಡಿಯಾಗಿರ್ತದೆ.
ನಮ್ಮ ಹತ್ತಿರದಲ್ಲಿ ಒಂದು ಉತ್ತಮವಾದಂಥ ಮಣಿಪಾಲ್ ಪ್ರೆಸ್ ಇದೆ. ಒಂದು ಕೆಲಸವನ್ನು ಫೀಡ್ ಮಾಡಿದರೆ ಇಷ್ಟು ಗಂಟೆಯಲ್ಲಿ ಅದು ರೆಡಿಮೇಡ್ ಪ್ರಾಡಕ್ಟ್ ಹೊರಗಡೆ ಬಂದಿರ್ತದೆ. ಬುಕ್ ಪ್ರಿಂಟಾಗಿ ಸ್ಟೆಪ್ಲರ್ ಆಗಿ ಬೈಂಡ್ ಮಾಡಿ ಇಟ್ ಇಸ್ ಕಮಿಂಗ್ ಫಾರ್ ದ ಡಿಸ್ಪ್ಯಾಚ್. ಸೊ ಆ ರೀತಿಯಲ್ಲಿ ಇಂಜಿನಿಯರ್ಸ್ಗಳ ಮತ್ತು ಟೆಕ್ನಾಲಜಿಸ್ಟ್ಗಳಿಂದಾಗಿರುವಂಥ ಒಂದು ಕಾರ್ಯಕ್ರಮ. ಸೊ ಆ ರೀತಿಯಲ್ಲಿ ನಾನು ಆಯ್ಕೆ ಮಾಡ್ಕೊಳ್ಬೇಕಾಗಿದ್ರೆ ನಾನು ಏರೋಸ್ಪೇಸ್ನಲ್ಲಿ ನನ್ನ ಪ್ರಯಾಣವನ್ನು ನಾನು ಕಂಡುಹಿಡಿಬೋದಾ, ಏರೋನಾಟಿಕ್ಗಳನ್ನು ಮಾಡ್ಬೋದಾ, ಆಟೋಮೊಬೈಲ್ಗಳು ಎಷ್ಟು ವೆಹಿಕಲ್ಸ್ಗಳನ್ನು ನಾವು ನಿಲ್ಲಿಸಿದ್ದೇವೆ. ಪ್ರತಿ ದಿವಸ 2 ವೀಲರ್ಸ್ ಮತ್ತು 4 ವೀಲರ್ಸ್ ಮಾರ್ಕೆಟಿಗೆ ಬರ್ತಾ ಇದೆ. ಇದು ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ದಿವಸಕ್ಕೆ 3-4 ಮಾಡೆಲ್ಗಳು ಹೊರಹೊಮ್ತಾ ಇದೆ. ದಟ್ಸ್ ಆನ್ ಡಿಮಾಂಡ್. ಇದೆಲ್ಲ ಮಾಡಿರುವಂಥದ್ದು ಆಟೋಮೊಬೈಲ್ಸ್ ಇಂಜಿನಿಯರ್ಸ್. 40, 50, 60 ಕಿಲೋಮೀಟರ್ಗಳಲ್ಲಿ ಹೋಗ್ತಿದ್ದಂಥ ಬೈಕ್ಗಳು ಅಥವಾ ಕಾರುಗಳು ಇವತ್ತು 120, 150, 300 ಕಿಲೋಮೀಟರ್ಗಳಿಗೆ ನಾವು ಅಲ್ಲಿವರೆಗೆ ಬಂದಿದ್ದೇವೆ. ಹೂ ಹ್ಯಾಸ್ ಡನ್ ಇಟ್? ಆಟೋಮೊಬೈಲ್ ಇಂಜಿನಿಯರ್ಸ್. ಸೊ ಆ ರೀತಿಯಲ್ಲಿ ನಾನು ನನ್ನ ಉದ್ಯೋಗದಲ್ಲಿ ನಾನೊಂದು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡಬೇಕು, ಅಥವಾ ನಾನೊಂದು ಕಾರುಗಳ ಸಂಶೋಧನೆ ಮಾಡಬೇಕು, ಕಾರುಗಳನ್ನು ತಯಾರು ಮಾಡಬೇಕು. ಸೊ ಆ ರೀತಿಯಲ್ಲಿ ನನ್ನ ಸ್ಪಷ್ಟತೆ ಇದ್ದರೆ ನಾನು ಇವಾಗಲೇ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ಬೋದು. ನಾವೊಂದು ಬಿಲ್ಡಿಂಗ್ ಕೆಳಗಂಡಾಗ ಬಿಲ್ಡಿಂಗ್ ಹೀಗಿರಬೇಕಿತ್ತು, ಈ ಬಿಲ್ಡಿಂಗಿನ ಸ್ವಲ್ಪ ನೇರವಾಗಿ ಇಲ್ಲ, ಹೀಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸೊ ನನಗೇನೋ ಒಂದು ಕಡೆಗೆ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ನ ಮೈಂಡ್ ಸೆಟಪ್ ಇದೆ ಅಂತ. ಸೊ ಈಗ ನಾನೇನು ಮಾಡಬೇಕಂದ್ರೆ ಆ ವಿಷಯಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಎಕ್ಸಾಂಪಲ್, ನಾನು ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಒಂದು ಗಣಿತದ ಮುಖಾಂತರ ಸಿಂಪಲ್ ಆಗಿ ಒಂದು ಲಾಜಿಕನ್ನು ಅಪ್ಲೈ ಮಾಡಿ ಅದನ್ನು ಈಸಿಯಾಗಿ ಸಾಲ್ವ್ ಮಾಡ್ತೇನೆ. ಐ ಕ್ಯಾನ್ ಬಿ ಎ ವೆರಿ ಗುಡ್ ಕಂಪ್ಯೂಟರ್ ಇಂಜಿನಿಯರ್. ಒಂದು ಇನ್ಸ್ಟ್ರೂಮೆಂಟನ್ನು ಕೊಟ್ಟಾಗ ಅದನ್ನೆಲ್ಲ ನೋಡಿ ಬಿಚ್ಚಿ ಸೋಲ್ಡ್ರಿಂಗನ್ನು ಮಾಡಿ ವೈರ್ಗಳನ್ನು ಕನೆಕ್ಷನ್ ಮಾಡಿ ಎಲ್ಲೋ ಒಂದು ಕಡೆಗೆ ಐ ಆಮ್ ಏಬಲ್ ಟು ಮೇಕ್ ಇಟ್ ರೆಡಿ. ಸೊ ಐ ಕ್ಯಾನ್ ಬಿ ಎ ವೆರಿ ಗುಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್. ಒಂದು ದೊಡ್ಡ ಮಷಿನರಿಯಲ್ಲಿ ನೋಡಿದಾಗ ಈ ಮಷಿನರಿ ಇಷ್ಟು ದೊಡ್ಡದಾಗಿ ಇನ್ನೂ ಸ್ವಲ್ಪ ಸಣ್ಣದಾಗಿ ಮಾಡ್ಬೋದಾ, ದೊಡ್ಡ ಪಾರ್ಟ್ಸ್ಗಳನ್ನು ಇನ್ನೂ ಸಣ್ಣ ರೀತಿಯಲ್ಲಿ ತಯಾರು ಮಾಡ್ಬೋದಾ. ಸೊ ಐ ಕ್ಯಾನ್ ಬಿ ಎ ವೆರಿ ಗುಡ್ ಮೆಕ್ಯಾನಿಕಲ್ ಇಂಜಿನಿಯರ್. ಸೊ ಈ ರೀತಿಯಲ್ಲಿ ಸ್ಪಷ್ಟತೆ ಇದ್ದರೆ, ಅಥವಾ ನಾನು ಈ ಒಂದು ಕ್ಷೇತ್ರ ಉದ್ಯೋಗ ನನ್ನ ಆಸಕ್ತಿ ಇದೆ, ನನ್ನ ಸ್ಕಿಲ್ ಏನಿದೆ, ನನ್ನ ಟ್ಯಾಲೆಂಟ್ ಏನಿದೆ, ಇದರಲ್ಲಿ ಫಿಟ್ ಆಗ್ತದೆ ಅಂತ ಹೇಳಿ ನಾನು ಈಗ ಸ್ಪಷ್ಟತೆಯನ್ನು ಕಳ್ಕೊಂಡ್ರೆ ಆ ದಿಸೆಯಲ್ಲಿ ನಾನು ಉದ್ಯೋಗ ಮಾಡ್ಬೋದು, ಶಿಕ್ಷಣವನ್ನು ಮಾಡ್ಬೋದು. 4 ವರ್ಷದ ಇಂಜಿನಿಯರಿಂಗ್ ನಂತರ 2 ವರ್ಷದ MTech ಮಾಡಿ ಮತ್ತು ನನ್ನ ಪರಿಣಿತಿಯಲ್ಲಿ ಆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಬೋದು. ಹೆಚ್ಚಾಗಿ ಏನು ಮಾಡ್ತಾರೆ, BE ಮತ್ತು MTech ಮಾಡಿದ ಮೇಲೆ ಅವರೊಂದು MBA ಒಂದು ಫ್ಯಾನ್ಸಿ ಡಿಗ್ರಿ ಒಂದು ಬೇಕಂತ ಅನಿಸ್ತಾ ಇರ್ತದೆ. ರಿಕ್ವೈರ್ಡ್ MBA ಅನ್ನುವಂಥದ್ದು ಒಂದು ಇಂಡಸ್ಟ್ರಿಯನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಆ ಇಂಡಸ್ಟ್ರಿಯನ್ನು ಯಾವ ರೀತಿಯಲ್ಲಿ ನಡೆಸಬೇಕು ಅನ್ನುವ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಮೋಸ್ಟ್ ರಿಕ್ವೈರ್ಡ್. ಆದರೆ ನನ್ನ ಸ್ಪಷ್ಟತೆಯನ್ನಿರುವಾಗ MBA ಇಸ್ ನಾಟ್ ರಿಕ್ವೈರ್ಡ್. ಒಂದು 3 ವರ್ಷದ ಕೆಲಸ ಮಾಡಿದ ಮೇಲೆ, 4 ವರ್ಷ ಕೆಲಸ ಮಾಡಿದ ಮೇಲೆ, ನನಗೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ಬಂದ ಮೇಲೆ ನಾನೊಂದು ಕೆಲಸ ಮಾಡಿದಾಗ ಐ ವಿಲ್ ಬಿ ಎ ಪ್ರೊಫೆಷ್ನಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಸನ್ನು ನಾನು ಡೆವಲಪ್ ಮಾಡ್ಕೊಳ್ತೇನೆ. ಆಗ ಐ ವಾಂಟೆಡ್ ಟೈಟಲ್ ಆಫ್ MBA. ಆಗ ನಿಮಗೆ ಅದನ್ನು ಡೆವಲಪ್ ಮಾಡಲಿಕ್ಕೆ, ನಿಮ್ಮದೇ ಆದಂಥ ಒಂದು ಕೈಗಾರಿಕೆನ ಪ್ರಾರಂಭ ಮಾಡಲಿಕ್ಕೆ, ಆ ಒಂದು ದೊಡ್ಡ ಕೈಗಾರಿಕೆಯಲ್ಲಿ ನೀವು ಅದನ್ನು ಒಂದು 100 ಜನ, 200 ಜನ, 50 ಜನ ಕೆಲಸ ಮಾಡಿದ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಆಗ ನಿಮಗೆ MBA ಡಿಗ್ರಿ ಬೇಕಾಗುತ್ತೆ. ಅದರ್ವೈಸ್ ನಮ್ಮ ಮೊದಲು ಹೇಳಿದಾಗೆ ಸಿನರ್ಜೈಸ್ ಎಜುಕೇಷನ್ ಟು ಆ್ಯಕ್ಷನ್. ನೀವು ಕಲ್ತದ್ದಂಥ ಆ್ಯಕ್ಷನಿಗೆ ಮಾಡಲಿಕ್ಕೆ ನಿಮ್ಮಲ್ಲಿ ಸ್ಪಷ್ಟತೆ ಇರಬೇಕು, ಹಾಗೆ ನಿರ್ದಿಷ್ಟವಾದ ಗುರಿ ಇರಬೇಕು, ನಾನು ಇದನ್ನೇ ಮಾಡಬೇಕು ಅಂತ. ನಾನು ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡ್ತೇನೆ, 4 ವರ್ಷ ಇಂಜಿನಿಯರಿಂಗ್ ನಂತರ ಯಾವುದೋ ಒಂದು ಬೇರೆ ಒಂದು PUC ಕಾಲೇಜ್ಗಳನ್ನು ಸ್ಟಾರ್ಟ್ ಮಾಡಿರುವಂಥದ್ದು, ಅಥವಾ ಕೆಮಿಕಲ್ ಇಂಜಿನಿಯರಿಂಗನ್ನು ಮಾಡಿ ಕಂಪ್ಯೂಟರ್ ಇನ್ಸ್ಟಿಟ್ಯೂಷನ್ ರನ್ ಮಾಡುವಂಥದ್ದು, ಆ ರೀತಿಯಲ್ಲಿ ಮಾಡ್ತಾರೆ. ಸ್ಪಷ್ಟತೆ ಇದ್ದರೆ ಖಂಡಿತವಾಗಿಯೂ ಎಲ್ಲಿಯೂ ಕೂಡ ಗೊಂದಲ ಇರಲ್ಲ. ನಾನು ಏನು ಆಯ್ಕೆ ಮಾಡಿಕೊಂಡಿರ್ತದೆ ಆ ಆಯ್ಕೆ ಮಾಡಿಕೊಂಡಂಥ ವಿಷಯದಲ್ಲೇ ಪರಿಣಿತಿ ಹೊಂದಿ ಜ್ಞಾನವನ್ನು ಸಂಪಾದಿಸಿ ಸ್ಕಿಲ್ಲನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಒಂದು 10 ಜನರಿಗೆ ಉದ್ಯೋಗ ಕೊಡುವಂಥ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಗುತ್ತೆ. ಓಕೆ ಸರ್, ಈಗಿನ ಒಂದು ದಿನದಲ್ಲಿ ನೀವು ಈಗಾಗಲೇ ಹೇಳಿದಿರಿ, ಬಹಳ ಒಂದು ದೊಡ್ಡ ಜವಾಬ್ದಾರಿಯನ್ನು ಇಂಜಿನಿಯರ್ಸ್ ಹೊತ್ತಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಒಂದು ಕ್ಷೇತ್ರಕ್ಕೆ ಬೇಕಾದಂಥ ಒಂದು ಕೊಡುಗೆಯನ್ನು, ಬಹಳಷ್ಟು ಕೊಡುಗೆಯನ್ನು ಇಂಜಿನಿಯರಿಂಗ್ ಕ್ಷೇತ್ರ ನೀಡಿದೆ ಅಂತ ಹೇಳ್ಬೋದು. ಒಂದು ಮೇನ್ ಥಾಟ್ ಒಂದು ಸ್ಟೂಡೆಂಟ್ ಅಲ್ಲಿ ಏನಿರಬೇಕು, ನಾನೊಂದು ಸಮಾಜಕ್ಕೆ ಸೇವೆ ಮಾಡುವಂಥ ಒಂದು ಥಾಟ್ ಇರಬೇಕಾ, ಅಥವಾ ನಾನು ಕೇವಲ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು, ನನಗೆ ಇಷ್ಟು ಸಂಬಳ ಬರಬೇಕು, ಇಂಥ ಲಕ್ಸುರಿ ಲೈಫನ್ನು ನಾನು ಲೀಡ್ ಮಾಡಬೇಕು ಅನ್ನುವಂಥ ಒಂದು ಥಾಟ್ ಇರಬೇಕಾ, ಅಥವಾ ನಾನೊಂದು ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡಬೇಕು ಅನ್ನುವಂಥ ಥಾಟ್ ಇರಬೇಕು? ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ನಾನು ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದೇ, ನಾನು ಎಷ್ಟು ಈ ಒಂದು ಸಮಾಜದಿಂದ ಪಡೆದುಕೊಂಡಿದ್ದೇನೆ
ಅಲ್ಲಿ ಕಿಂಚಿತ್ತಾದರೂ ನನ್ನಿಂದ ಕೊಡುವಂಥ ಏನಾದರೂ ಕೆಲಸವನ್ನು ನಾವು ಮಾಡಬೇಕು. ಆಗ ಮಾತ್ರ ನಾನು ಪಡೆದುಕೊಳ್ಳುವಂಥ ಶಿಕ್ಷಣಕ್ಕೆ ಒಂದು ಮೂಲಭೂತವಾದ ಅರ್ಥ ಬರಲಿಕ್ಕೆ ಸಾಧ್ಯತೆ ಇದೆ. ಸೊ ನಾನು ಶಿಕ್ಷಣವನ್ನು ಕಂಡುಕೊಂಡಾಗ ಎರಡು ರೀತಿಯಲ್ಲಿ, ಒಂದು ಶಿಕ್ಷಣದಿಂದ ನಾನು ನನ್ನ ಸಮಾಜಕ್ಕೆ ಏನು ಕೊಟ್ಟಿದ್ದೇನೆ ಅನ್ನೋದಂಥದ್ದು, ಇನ್ನೊಂದು ನನ್ನ ಶಿಕ್ಷಣದಿಂದ ನಾನು ಯಾವ ರೀತಿಯಲ್ಲಿ ಉದ್ಯೋಗವನ್ನು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಥವಾ ಶೈಕ್ಷಣಿಕಕ್ಕೆ ಸಂಬಂಧಪಟ್ಟಿರುವಂಥ ಕೊಟ್ಟಿದ್ದೇನೆ ಅನ್ನುವಂಥದ್ದು. ನಾವು ಎಲ್ಲಿ ಶಿಕ್ಷಣವನ್ನು, ಉತ್ತಮವಾದ ಶಿಕ್ಷಣವನ್ನು ಪಡಿತೇವೆ, ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ಸನ್ನು ಶಿಕ್ಷಣವನ್ನು ಪಡೆಯುವಾಗ ಅವರಿಗೆ ಉತ್ತಮವಾದ ಎಥಿಕ್ಸ್ ಇದ್ದರೆ, ಎಲ್ಲೋ ಒಂದು ಕಡೆಗೆ ರೋಡ್ಗಳನ್ನು ಮಾಡುವಾಗ ಅಥವಾ ಡ್ಯಾಮ್ಗಳನ್ನು ಕಟ್ಟುವಾಗ ಪರಿಸರಕ್ಕೆ ಹಾನಿ ಮಾಡದ ರೀತಿಯಲ್ಲಿ ಅದನ್ನು ಒಂದು ತಾಂತ್ರಿಕತೆಯನ್ನು ಯೂಸ್ ಮಾಡಿ ಅದನ್ನು ಕಟ್ತಾರೆ. ಎಲ್ಲಿ ನಮಗೆ ಆ ಸಮಾಜದ ಕಾಳಜಿ ಇರಲ್ಲ, ಆಗ ಏನಾಗುತ್ತಂತೆ ಸಮಾಜ ನಮ್ಮಂಥ ಇಂಜಿನಿಯರ್ಸಿಂದ ಸಫರ್ ಆಗುತ್ತೆ. ನಾವು ಎಷ್ಟೋಗಳನ್ನು ನೋಡಿದ್ದೇವೆ. ಈಗ ಎಕ್ಸಾಂಪಲ್ ಮಂಗಳೂರಿನಿಂದ ಕುಂದಾಪುರದ ಬಂದ ನ್ಯಾಷನಲ್ ಹೈವೇ, ಎಷ್ಟು ಮರಗಳನ್ನು ಕಟ್ ಮಾಡಿದ್ದೇವೆ. ಯಾರು ಕಟ್ ಮಾಡಿರುವಂಥದ್ದು, ಯಾರು ಪ್ಲ್ಯಾನ್ ಮಾಡಿರುವಂಥದ್ದು? ನಾವು ಇಂಜಿನಿಯರ್ಸ್ಗಳು. ನೀರನ್ನು ಶೇಖರಣೆ ಮಾಡುವಂಥ ನಾವು ವಾಟರ್ ಕ್ಯಾಚ್ಮೆಂಟ್ ಏರಿಯಾ ಅಂತ ಹೇಳ್ತೇವೆ, ಸಣ್ಣ ಕೆರೆಗಳು, ಸಣ್ಣ ಸಣ್ಣ ಬಾವಿಗಳು ಎಷ್ಟು ಮುಚ್ಚಾಕಿದ್ದೇವೆ. ಎಲ್ಲಾದರೂ ಒಂದು ಕಡೆಗೆ ನಾವು ಕಲಿತ ಎಥಿಕಲ್ ಎಜುಕೇಷನಿಂದ ಅದನ್ನು ಉಳಿಸ್ಕೊಳ್ಳಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ದಿದ್ರೆ, ಅಥವಾ ಸಮಾಜ ನಮ್ಮದು, ಸಮಾಜ ಇನ್ನೂ ಕೂಡ ಉಳಿಬೇಕು ನಮ್ಮ ಮುಂದಿನ ಸಂತತಿಗೆ ಅನ್ನುವ ಒಂದು ಪರಿಜ್ಞಾನ ಹೊಂದಿದ್ದಿದ್ರೆ, ಖಂಡಿತವಾಗಿಯೂ ನಾವು ಪಡೆದಂಥ ಶಿಕ್ಷಣ ಏನಿದೆ ಸಮಾಜದ ಚಿಂತನೆಯೂ ಕೂಡ ಉಪಯೋಗಿಸ್ತೇವೆ. ಸೊ ಎರಡು ರೀತಿಯಲ್ಲಿ ನಾವು ಬ್ಯಾಲೆನ್ಸ್ ಮಾಡಿ ಹೋಗಬೇಕಾಗತ್ತೆ. ಯಾಕಂದರೆ ಇಂಜಿನಿಯರ್ಸು ಕೇವಲ ಶಿಕ್ಷಣದಿಂದ ಪಡೆದ ಇಂಜಿನಿಯರ್ಸ್ ಆಗಿರಬಾರ್ದು, ಶಿಕ್ಷಣದಿಂದ ನಾವು ರಿಫೈನ್ಡ್ ಇಂಜಿನಿಯರ್ಸ್ ಆಗಿ ಸಮಾಜನ ಉಳಿಸುವ ರೀತಿಯಲ್ಲಿ ಕೂಡ ಅದನ್ನು ಬೆಳೆಸಿದಾಗ ಮಾತ್ರ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಕಿವಿ ಮಾತೇನು ಹೇಳಿದ್ರೆ, ಕೇವಲ ನನ್ನ ಮನೆಯನ್ನು ಕಟ್ಟುವಂಥ ಇಂಜಿನಿಯರ್ಸ್ಗಳಾಗಿರ್ಬಾರ್ದು, ಸಮಾಜವನ್ನು ಕಟ್ಟುವಂಥ ಉತ್ತಮವಾದ ಇಂಜಿನಿಯರ್ಸ್ ಆಗಿ ನಾನು ಹೊರಬಂದೆ. ಯಾವುದೇ ಕ್ಷೇತ್ರ ಇರಲಿ, ಮೇ ಬಿ ಕೆಮಿಕಲ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಅಥವಾ ಆರ್ಕಿಟೆಕ್ಚರ್ ಆಗಿರ್ಬೋದು, ಬಯೋಮೆಡಿಕಲ್ ಇಂಜಿನಿಯರಿಂಗ್ಸ್ ಆಗಿರ್ಬೋದು, ಏರೋನಾಟಿಕಲ್, ಏರೋಸ್ಪೇಸು, ಸಿರಾಮಿಕ್ ಇಂಡಸ್ಟ್ರೀಸು, ಕಮ್ಯುನಿಕೇಷನ್, ಹಲವಾರು ಯಾವುದೇ ಇಂಜಿನಿಯರಿಂಗ್ ಕ್ಷೇತ್ರ ಆಗಿರ್ಬೋದು. ಆದರೆ ನಾನು ಮಾಡ್ತಿರುವಾಗ ಎಲ್ಲೋ ಒಂದು ಕಡೆಗೆ, ಸೊ ದಿಸ್ ವಾಟ್, ಈಗ ನಮ್ಮ ಸರ್ಕಾರವು ಕೂಡ ವಿದ್ಯಾರ್ಥಿಗಳಿಗೆ ಪರಿಸರದ ವಿಜ್ಞಾನದ ಮೇಲೆ ಒಂದು ವಿಶೇಷವಾದಂಥ ಸಬ್ಜೆಕ್ಟ್ಗಳೇ ಇಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆಗೆ ಸಮಾಜಕ್ಕೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥ ನೀರು, ಗಾಳಿ ಮತ್ತು ನೆಲ, ಇದು ಮೂರುಗಳನ್ನು ನಾವು ಪ್ರಿಸರ್ವ್ ಮಾಡಬೇಕು, ಉಳಿಸಬೇಕು ಅನ್ನೋ ರೀತಿಯಲ್ಲಿ ಶಿಕ್ಷಣವನ್ನು ಕೊಡೋದು. ಯಾವುದೇ ಕ್ಷೇತ್ರದಲ್ಲಿ ನಾವು ಇಂಜಿನಿಯರ್ ಆಗಿರ್ಬೋದು, ಆ ಮೂರುಗಳನ್ನು ನಾವು ಕೂಡ ವಿ ಶುಡ್ ಬಿ ಏಬಲ್ ಟು ಟೇಕ್ ಕೇರ್. ಆಗ ಮಾತ್ರ ಹಿ ವಿಲ್ ಬಿ ಎ ವೆರಿ ಗುಡ್ ರಿಫೈನ್ಡ್ ಇಂಜಿನಿಯರ್. ಓಕೆ, ಇನ್ನೊಂದು ಪ್ರಶ್ನೆ. ಈಗ ಕಾಂಪಿಟೇಷನ್ ಅನ್ನುವಂಥದ್ದು ಹೆಚ್ಚಾಗಿರುವಂಥದ್ದು, ಇನ್ನೊಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಕಾಡ್ತಿರುವಂಥದ್ದು, ಎಂಥದೇ ಒಂದು ಪದವಿಯನ್ನು ಪಡೆದಿರಲಿ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಿರುವಂಥದ್ದು, ಓವರಾಲ್ ಆಗಿ ನೋಡಿದರೆ ಅದು ಕಾಂಪಿಟೇಷನ್ ಯುಗ ಅಂತ ಹೇಳ್ಬೋದು. ಸೊ ಪೇಷನ್ಸ್ ಮತ್ತು ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅವಶ್ಯಕ? ನಾನು ವಿದ್ಯಾರ್ಥಿಗಳಿಗೆ ಕೂಡ ಯಾವಾಗೂ ಇದ್ರ ಬಗ್ಗೆ ಹೇಳ್ತಾ ಇರ್ತೇನೆ. ನಾವೇನು ಮಾಡ್ತೇವೆ, ನನ್ನ ಪಕ್ಕದವನಿಗೆ 1,00,000 ಸಂಬಳ ಸಿಕ್ಕಿದೆ, ಅದಕ್ಕೆ ನನಗೂ ಕೂಡ ಸಿಗಬೇಕು ಅಂತ ನಾವೆಲ್ಲೋ ಒಂದು ಕಡೆ ಕಂಪ್ಯಾರಿಸನ್ ಮಾಡ್ತೇವೆ. ಅಥವಾ ಇವತ್ತಿನ ಒಂದು ನ್ಯಾನೋ ಟೆಕ್ನಾಲಜಿಯಲ್ಲಿ ನಾವು ಮುಂದುವರಿಯುವಂಥ ಯುಗದಲ್ಲಿ ನಾವೇನೋ ಮಾಡ್ತೇವೆ, ಇವತ್ತಿನ ದಿವಸ ನನಗೆ 5 ಲಕ್ಷ ಬರಬೇಕು, 3 ಲಕ್ಷ ಬರಬೇಕು, ಎಲ್ಲವನ್ನು ನಾವು ಹಣದಲ್ಲಿಯೇ ಅದನ್ನು ಪ್ರಯತ್ನಿಸ್ತೇವೆ. ಎಲ್ಲಿಯೂ ಕೂಡ ನಾನೊಬ್ಬ ಇಂಜಿನಿಯರ್, ನನ್ನಲ್ಲಿ ಕೆಲವೊಂದು ಅನುಭವದ ಕೊರತೆ ಇದೆ, ಆ ಅನುಭವಗಳನ್ನು ಕಲಿಯುವಂಥ ಇಂಜಿನಿಯರ್ ಆಗಿ ನಾನು ಕೆಲಸ ಮಾಡಬೇಕು. ನಾನು ಎಲ್ಲೋ ಒಂದು ಕಡೆಗೆ 10 ಜನರಿಗೆ ಒಂದು ಉದ್ಯೋಗ ಕೊಡುವಲ್ಲಿ ನಾನು ಇಂಜಿನಿಯರ್ನ ಪಡಿಬೇಕು, ಶಿಕ್ಷಣವನ್ನು ಪಡಿಬೇಕು, ಜ್ಞಾನವನ್ನು ಪಡಿಬೇಕು, ಅನುಭವವನ್ನು ಪಡಿಬೇಕು ಅನ್ನೋದನ್ನು ನಾವೆಲ್ಲೋ ಕಡೆ ಮರ್ತಿದ್ದೇವೆ. ಎಲ್ಲಿ ಆ ರೀತಿಯ ಶಿಕ್ಷಣವನ್ನು ನಾವು ತೆಗೆದುಕೊಳ್ತೇವೆ, ಎಲ್ಲಿ ಇಂಜಿನಿಯರ್ಸ್ಗಳು ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಇಲ್ಲ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಎಷ್ಟು ನಮಗೆ ಕೌಂಟ್ ಆಗುತ್ತೆ ಹೇಳಿದ್ರೆ, ಇಟ್ ಟೀಚರ್ಸ್ ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಟೀಚರ್ಸ್. ಆ ಅನುಭವವೇ ನಮಗೆ ಉತ್ತಮವಾದಂಥ ಇಂಜಿನಿಯರ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ನನ್ನ ಎಷ್ಟೋ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ, 1 ವರ್ಷ, 2 ವರ್ಷ, 3 ವರ್ಷ ಹಾರ್ಡ್ ವರ್ಕ್ ಮಾಡಿ ಇವತ್ತು ಅವರದೇ ಆದಂಥ ಇಂಜಿನಿಯರ್ಸ್ ಸಂಸ್ಥೆಗಳನ್ನು ಬೆಳೆಸಿ ಎಷ್ಟೋ ಜನರಿಗೆ ಉದ್ಯೋಗ ಕೊಟ್ಟಂತಿದ್ದಾರೆ. ನಾನು ಎಷ್ಟೋ ವಿದ್ಯಾರ್ಥಿಗಳನ್ನು ಮಾತಾಡುವಾಗ ಹೇಳ್ತೇವೆ, ಸರ್ ನಮಗೆ ಇಲ್ಲಿ ಓದ್ಲಿಕ್ಕೆ ಬರುವಾಗ ರಾತ್ರಿ ಕೆಲವೊಂದು ಸಲ ಊಟ ಕೂಡ ಮಾಡಿಲ್ಲ ಸರ್ ಅದು, ಅಥವಾ ನಾವು ತುಂಬ ಕಷ್ಟದಲ್ಲಿ ಬಂದು ಓದಿರೋದು. ಇವತ್ತು 50, 100, 500, 300 ಜನರಿಗೆ ಕೆಲಸ ಕೊಟ್ಟಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಸೊ ಎಲ್ಲೋ ಒಂದು ಕಡೆಗೆ ವಿ ಶುಡ್ ಬಿ ಏಬಲ್ ಟು ವೇಟ್. ಯಾಕೆ ನನಗೆ ಉದ್ಯೋಗ ಸಿಗ್ತಾ ಇಲ್ಲ, ಯಾಕೆ ನನಗೆ ಉತ್ತಮವಾದ ಸಂಬಳ ಸಿಗ್ತಾ ಇಲ್ಲ ಅಂದರೆ ನನ್ನ ಅವಶ್ಯಕತೆ ಅಲ್ಲಿ ಇಲ್ಲ ಅಂತ ಅರ್ಥ. ಒಂದು ವೇಳೆ ನನ್ನಲ್ಲಿ ಏನೋ ಒಂದು ವಿಶೇಷತೆ ಇದ್ದಿದ್ದರೆ, ಸೊ ಪ್ರಾಬಬ್ಲಿ ಇವತ್ತು ನಾವು ಮೀಡಿಯಾ ಇಂಡಸ್ಟ್ರಿಯನ್ನು ನೋಡ್ತೇವೆ.
ನೀವು ಬಾಹುಬಲಿಯ ಚಲನಚಿತ್ರ ಆಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಲೇಟೆಸ್ಟ್ ಫಿಲ್ಮ್ಗಳಿದೆ. ಸೊ ವಾಟ್ ಈಸ್ ದ ಟೆಕ್ನಾಲಜಿ ಡೆವಲಪ್ಡ್ ಇನ್ ದಟ್? ಹೂ ಹ್ಯಾಸ್ ಡನ್ ಇಟ್? ಮೀಡಿಯಾ ಇಂಜಿನಿಯರ್ಸ್. ನಮ್ಮಲ್ಲಿ ಒಂದು ಪ್ರಿಂಟ್ ಮತ್ತು ಮೀಡಿಯಾ ಇಂಜಿನಿಯರಿಂಗ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಸೊ ಅವರ ಒಂದು ಅನಿಮೇಷನ್ಸ್ ಯಾಕಾಗಲ್ಲ? ಆಗತ್ತೆ ಖಂಡಿತವಾಗ್ಲೂ. ಸೊ ನಮ್ಮ ಪ್ರಯತ್ನ ಇರಬೇಕು ಮತ್ತು ನಾನು ನೋಡ್ತಿರೋ ಒಂದು ದೃಷ್ಟಿಕೋನ ವಿವಿಧ ರೀತಿಯಲ್ಲಿ ಇರಬೇಕು. ಆಗ ಐ ಆಮ್ ರಿಕ್ವೈರ್ಡ್ ಫಾರ್ ದ ಇಂಡಸ್ಟ್ರಿ. ಸೊ ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಬೆಳಿಬೇಕು ಅಂತ ನನ್ನ ಆಸೆ. ನಾನು ವಿದ್ಯಾರ್ಥಿಗಳಿಗೆ ಕೂಡ ಹೇಳುವ ಹಾಗೆ, ನೀವು ಮಾಡುವಂಥ ಉದ್ಯೋಗ ಏನಿದೆ ಆ ಉದ್ಯೋಗದ ಹೊಸತನ ಏನೋ ಅಂದ್ಕೊಳ್ಳಿ ಸರ್, ಅದು ಇವತ್ತಿನ ಒಂದು ಪ್ರಪಂಚಕ್ಕೆ ಬೇಕಾಗಿದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಆ ಒಂದು ವಿಶೇಷತೆ ಬೇಕಾಗಿದೆ. ಸೇಮ್ ಓಲ್ಡ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅಂಥವ್ರು ತುಂಬ ಜನ ಸಿಗ್ತಾರೆ. ಆದರೆ ನನ್ನಲ್ಲಿ ಏನಾದರೂ ಒಂದು ವಿಶೇಷತೆ ಇದ್ದಿದೆ, ಅದೆಲ್ಲ ನಾವು ಪಡ್ಕೊಳ್ಬೇಕಾಗಿರುವಂಥದ್ದು ನಾವು ಓದ್ತಾ ಇರುವಾಗ. ನಾವು ಯಾಕೆ ಇವತ್ತಿನ ದಿವಸ ನಾವು ಮಕ್ಕಳುಗಳನ್ನೆಲ್ಲ ಒಂದು ರೂಮ್ಗಳಲ್ಲಿ AC ರೂಮ್ಗಳಲ್ಲಿ ಉಳಿಲಿಕ್ಕೆ ಅವಕಾಶ ಮಾಡಿಕೊಡ್ತೇವೆ? ನಾನು ಉತ್ತಮವಾದ ಒಂದು ನೋಕಿಯಾದ CEO ರಾಜು ಸೂರ್ಯವರ ಒಂದು ಸ್ಪೀಚ್ಗಳನ್ನು ಕೇಳಿದ್ದೆ. ಅವ್ರು ಹೇಳ್ತಾರೆ, ನಾನು ವಿದ್ಯಾರ್ಥಿಯಾಗಿದ್ದಾಗ ಒಂದು ರೂಮ್ನಲ್ಲಿ 8-10 ಜನ ಕುಳಿತುಕೊಂಡು ಚರ್ಚೆ ಮಾಡಿರುವಂಥದ್ದು, ಒಟ್ಟಿಗೆ ಬೆಳೆದಿರುವಂಥದ್ದು, ಅಥವಾ ಒಟ್ಟಿಗೆ ನಾವು ಏನು ನಮ್ಮ ಐಡಿಯಾಸ್ಗಳನ್ನ ಶೇರ್ ಮಾಡ್ಕೊಂಡಿದ್ವಿ. ಐ ಆಮ್ ಏಬಲ್ ಟು ರನ್ ಎ ಮೀಟಿಂಗ್, ದೊಡ್ಡ ಮೀಟಿಂಗ್ಗಳನ್ನು ಯಾವ ರೀತಿ ಯಾವ ಜನ ಹೇಗಿರ್ತಾರೆ ಅನ್ನೋದನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿರುವಂಥದ್ದು ನಾನು ವಿದ್ಯಾರ್ಥಿಯಾಗಿ ಕಲ್ತಿರುವಂಥದ್ದು ಅಂತ. ವೈ ಇಟ್ ಇಸ್ ನಾಟ್ ಪಾಸಿಬಲ್? ನಾನು ವಿದ್ಯಾರ್ಥಿಗ ಆಗಿದ್ದಾಗ ಕಲ್ತಂಥ ಅನುಭವ ನನಗೆ ಉತ್ತಮವಾದಂಥ ಪಾಠವನ್ನು ಕಲಿಸಿರುತ್ತೆ. ಆ ಉತ್ತಮವಾದ ಪಾಠದಿಂದ ಒಂದು ರಿಫೈನ್ಡ್ ಇಂಜಿನಿಯರ್ ಆಗಿ ನಾನು ಹೊರಹೊಮ್ಮಲಿಕ್ಕೆ. ಸೊ ಆಗ ನನ್ನ ಇಂಜಿನಿಯರಿಂಗ್ ಕನಸು, ಎಸ್, ಐ ಹ್ಯಾವ್ ಫುಲ್ಫಿಲ್ಡ್ ಮೈ ಡ್ರೀಮ್ಸ್ ಅಂತ ಹೇಳ್ಬೋದು. ಎಸ್, ಓಕೆ ಸರ್. ಬಹಳಷ್ಟು ಸಮಗ್ರವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ನೀವು ಇವತ್ತು ನೀಡಿದ್ದೀರಾ. ಈ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಯವನ್ನು ನೀಡಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ. ಧನ್ಯವಾದ. ಎಲ್ಲ ಸ್ಪಂದನ ಟಿವಿಯ ವೀಕ್ಷಕರಿಗೆ, ಕೇವಲ ಇಂಜಿನಿಯರ್ ನಿಮ್ಮದು ಕನಸಾಗಬಾರ್ದು, ನಿಮ್ಮ ಉದ್ಯೋಗದ ಹಿಂದೆ ನಿಮ್ಮ ಓದು ಮುಂದಿರಬೇಕು ಅಂತ ನನ್ನ ಒಂದು ಸಲಹೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪಾಲಿಸಿದರೆ ಖಂಡಿತವಾಗಿಯೂ ಭಾರತಕ್ಕೆ ಶ್ರೇಷ್ಠ ಇಂಜಿನಿಯರ್ಗಳಾದ ಸರ್ ಎಂ ವಿಶ್ವೇಶ್ವರಯ್ಯನವರ ಇಂಜಿನಿಯರನ್ನು ನಾವು ಇವತ್ತು ನಮ್ಮ ದೇಶಕ್ಕೆ ಕೊಡಲಿಕ್ಕೆ ಸಾಧ್ಯತೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದ ಸರ್. ಎಸ್ ವೀಕ್ಷಕರೇ, ಈಗಾಗಲೇ ನೀವು ನೋಡಿದ್ದೀರಾ, ಸಮಗ್ರವಾದ ಮಾಹಿತಿಯನ್ನು ನಿಮಗೆ ನಮ್ಮ ಅತಿಥಿ ನೀಡಿದರು. ಇಂಜಿನಿಯರಿಂಗ್ ಅದರ ಒಂದು ಹಂತ ಏನು, ನಿಲುವು ಏನು ಸಮಾಜಕ್ಕೆ ಅದರ ಕೊಡುಗೆ, ಹಾಗೂ ನೀವು ಒಂದು ಕೋರ್ಸನ್ನು ಆಯ್ಕೆ ಮಾಡುವಾಗ ಯಾವ ರೀತಿಯ ಒಂದು ನಿರ್ಧಾರವನ್ನು ತಗೋಬೇಕು, ಯಾವ ರೀತಿಯ ಒಂದು ಮಾಹಿತಿ ನಿಮ್ಮಲ್ಲಿ ಇರಬೇಕು, ಯಾವ ರೀತಿ ನೀವು ಪರಿಶ್ರಮವನ್ನು ಪಡಬೇಕು, ಇನ್ನಿತರ ಮಾಹಿತಿಯನ್ನು ಇವತ್ತು ನಾವು ನಮ್ಮ ಕಾರ್ಯಕ್ರಮದಿಂದ ನಿಮಗೆ ನೀಡಿದ್ದೇವೆ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.